ಮಾಡಿ. ಗ್ರಾಮಂತೋ ಮಹಾದೇವಿನೇ ಗ್ರಾಮಂತೋ ಧರ್ಮದೇವಿಗಳೇನೆ ಅಂಚನೆ ವಿಶೇಷವಾದ ನಮ್ಮ ಕುಟುಂಬದ ಮಾಂತ ಆರಾಧನೆ ಪಿಂಚಿತಿ ನಾಗಬ್ರಹ್ಮೇರು ನಾಗದೇವಿರು ಅಂಚನೆ ಪರಿವಾರ ದೇವಿಗಳು ಅಂಚೆ ನಮ್ಮ ಚಾವಡ್ಡು ಆಸನ ಅಂಚನೋ ಆ ಧರ್ಮದೇವಿ ಉಂಟು ಅಂಚನೆ ಕಲ್ಲುಟ್ಟಿ ಬಂಜುಳಿ ಅಂಚನೆ ವಿಶೇಷವಾದ ಕೊರತಿ ಅಂಚನೆ ಗುಳಿಗೆ ಮತ್ತು ಪರಿವಾರ ದೇವತೆಗಳು ಮಾಂತ ದುಂಬು ಜೇಚಿ ನಮ್ಮ ಪ್ರಾರ್ಥನೆ ಅಂತ ಬಂಡ ನಂಗೆ ಜಾದನ ಒಂಜಿ ಹೊಸತ್ತಾತಿ ಇಲ್ಲಿ ನಿರ್ಮಾಣ ಮಾಡ್ಕೊಣ ಯೋಗನ ಪರಮಾತ್ಮ ಅನುಗ್ರಹ ಮಾಡ್ತೀವಿ ಬಂತೀರಿ ನಮ್ಮ ಮಾತು ಕೇಂದ್ರ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂದು ಅದನ್ನ ಒಂಜಿ ಪೂರ್ವ ಜನ್ಮದ ಕರ್ಮ ಫಲರ್ದವರ ನಂಗೆ ಒಂಜಿ ನಮ್ಮ ಇಂಚಿನ ಒಂಜಿ ಇಲ್ಲಿ ಕಟ್ಟಣ ಅಂಚಿನ ಯೋಗನ ಪರಮಾತ್ಮ ಕೊಡ್ತೀರಿ ಅವಾಗ ಅಂಚಿನ ಇಲ್ಲಡಿಗೆ ನಮ್ಮ ಪ್ರವೇಶ ಆಗುಂಡ ಇಂಚ ನಂಗೆ ಮನುಷ್ಯಗೆ ಷೋಡಶ ಸಂಸ್ಕಾರ ಅಂತ ಅಂತೀವಿ ಅಲ್ಲ ನಾಮಕರಣ ಮಾಡ್ತೀನಿ ಕಜನ್ ಮಾಡ್ತೀನಿ ಅಂಚನೆ ವಿವಾಹ ಮಾಡ್ತೀನಿ ಸೀಮಂತ ಮಾತು ಷೋಡಶ ನಮ್ಮ ಅಂಚನೆ ಬೇತಲ ಮಾತ್ರ ಉಂಟು ಅಂಚನೆ ಇಲ್ಲಿಂದ ಅಂಡ ಇಂಚನೆ ಕರ್ಮಾಂಗ ಉಂಟು ಇಂಚಿನ ಮಂಡ ಒಕ್ಕಾಡೆ ಒಂಜಿ ಕಟ್ಟಡ ನಿರ್ಮಾಣ ಕೂತ್ಕೊಳ್ಳು ಅಂಚನೆ ಒಂಜಿ ನಂಗೆ ಇಲ್ಲಿ ಕಟ್ಟರೆ ಆ ಜಾಗ ಯೋಗ್ಯನ ಅಂತೂ ಬೇರೆ ಉಂಟು ಐದು ಪಕ್ಕ ಶುಭ ಮುಹೂರ್ತರು ಶಂಕುಸ್ಥಾಪನೆ ಮಾಡ್ತೀನಿ ಐದು ಪಕ್ಕ ವಿಶೇಷವಾದ ವಾಸ್ತು ಇಂಚಿನ ಜಾಗ ಇಂಚು ಭೂತದ ಒಂದು ಕೋಣೆ ದೇವರನ ಕೋಣೆ ಅಡಿಗೆ ಕೋಣೆ ಯಜಮಾನ ಕೋಣೆ ನಿಕ್ ಮಾತು ಒಂಜಿ ವಾಸ್ತು ರೀತಿಯ ಆ ಒಂದು ಕ್ರಮ ಪ್ರಕಾರ ಮಂತ್ರಗಳು ಐದು ಪಕ್ಕ ವಿಶೇಷವಾದ ಸಿಂಹದ್ವಾರ ಎದುರದ ಪ್ರಧಾನ ದ್ವಾರ ದಿನಗಲ ನಮ್ಮ ದೇವರನ್ನು ಪ್ರಾರ್ಥನೆ ಮಂತೊಂದು ಪೂಜೆ ಮಂತೊಂದು ಆ ದ್ವಾರ ದೀಪನಿ ಐದು ಪಕ್ಕ ಇಲ್ಲಿನ ಮಾತ ನಿರ್ಮಾಣ ಮಂತೊಂದು ನಮ್ಮ ವಿಶೇಷವಾದ ಆ ಶಂಕುಸ್ಥಾಪನಾ ಕಾಲುಂಟು ಈಗಲೇ ಒಂದು ಪುರ್ಲದ ಇಲ್ಲಿನ ನಿರ್ಮಾಣ ಮಂತ ಪುರ್ಲೆ ಬಂದು ನಮ್ಮ ವಿಶ್ವಕರ್ಮರಿಡ ಅಂಚಿನ ಮೇಸ್ತ್ರಿಗಳ್ದ ನಮ್ಮ ಆ ಒಂದು ಕೆಲಸನ ಅಕ್ಲಿಗೆ ಒಪ್ಪಿಸಾರು ಕೊಡ್ತಾ ಅಪ್ಪದ ಅಂಚಿನ ಕೆಲಸನ ನಂಗೆ ಅಕ್ಲಿಗೆ ಸಂತೋಷ ಕೊಡು ಒಂದೊಂದು ಪೊಕ್ಕಡೆದ ಕಾರ್ಯಕ್ರಮ ಅತ್ತಿಗೆ ತಗೊಂಡ ದುಂಬುಡು ಆ ಪರಮಾತ್ಮಗೆ ಒಂದು ಅರಮನೆ ನಿರ್ಮಾಣ ಮಾಡಿದಾಗ ಆ ವಿಶ್ವಕರ್ಮೆ ಐನೆ ದೇವರೇ ನಂಗೆ ಕೊರ್ಲದು ಇಲ್ಲಿ ನಮ್ಮ ಮಂತು ಕೊಡ್ತೆ ನೆಟ್ಟಿ ಇರು ವಾಸ್ತವ ఇప్పుడు ಬಂದು ಸಂತೋಷುಡು ಅರಿಗೆ ಕುಂತು ಕೊರ್ರಂಡಿಗೆ ಅಂಚನೆ ಆ ಸಂತೋಷುಡು ಪರಮಾತ್ಮ ಸ್ವೀಕಾರ ಮಾಡ್ತಾರಂಡು ಅಪ್ಪಗ ಅಂಚನೆ ಅವೇ ಆ ವಿಶ್ವಕರ್ಮರನ್ನು ಆರಾಧನೆ ಅನ್ಪಿಂಚಿತಿ ಆಚಾರ್ಯ ವರ್ಗದಗಳು ಏನಿಲ್ಲ ನಂಗೆ ಅಂಚಿನ ಒಂದು ಇಲ್ಲಿನ ಮಾತು ನಿರ್ಮಾಣ ಅಂತ ಕೊಡ್ತೇವೆ ಆ ಅಂಚಿನ ಮೇಸ್ತ್ರಿ ಮಕ್ಕಳು ಮಾತು ನಿರ್ಮಾಣ ಅಂತ ಕೊಡ್ತೇವೆ ಕಾಸು ನಮಗೆ ಕೊಡ್ತೀಪ್ಪ ಯಾಕಂಡ ಮನಸ್ಸು ಎಡ್ಡೆ ತಂಡ ಕೆಲಸ ಎಡ್ಡೆ ಹಾಕೋದು ಏದು ಕೆಲಸ ಎಡ್ಡೆ ಆದ್ರೆ ಮಣ್ಣು ನಂಗೆ ಮತ್ತು ಹಿಂಗೆ ಬಂದಾಗನೇ ಆ ಜಾಡು ಉಂತಾನೆ ಅಯ್ಯೋ ನಮ್ಮ ಇಲ್ಲಿ ಎತ್ತು ಬರಲಾಂಡೆ ನಮ್ಮ ಮನಸ್ಸು ಉಂಡೆ ಪ್ರತಿ ವೇಳೆ ಇಡಲ್ಲ ಆತ ಮಾತ್ರ ಕೆಲಸ ಎಡ್ಡೆ ಅವಡಂದ ನೆಂಚ ಅದನ್ನ ಮನಸ್ಸು ಎಡ್ಡೆ ಉಂಡು ಆ ನೀವು ಮನಸ್ಸು ಎಡ್ಡೆ ಎತ್ತಿದ ಒಂದು ಕೆಲಸ ಮಂತ ಬೇಡ ಆ ಕೆಲಸ ಪುರ್ಲೆ ಹಾಕೊಂಡು ಹಿರಿಯರ ಮಕ್ಕಳು ಮಾತ್ರ ಗೊತ್ತುಂಡು ಅಂಚನೆ ಹಾಕೊಂಡು ಆ ಪುರ್ಲುಡು ಆ ಒಂದು ಇಲ್ಲು ನಂಗೆ ನಿರ್ಮಾಣ ಅಂತ ಕೊಡ್ತೀರಿ ಅವಾಗ ಕೆಲಸದ ಒತ್ತಡ ನಮ್ಮ ಒಂಚೂರು ಹೆಚ್ಚು ಕಮ್ಮಿ ಮನುಷ್ಯರತ್ತ ಪಾತ್ರೆ ದಿಪ್ಪರೆ ಇವಂಡ ನಂಗೆ 47 ಮಧ್ಯಾಹ್ನ ಯಾವುದು ಆ ಕೆಲಸ ನಾವು ಪಾತ್ರೆ ದಿಪ್ಪರೆ ಯಾವ ಅದು ಒತ್ತಡ ವಿಧಾನ ಮಾಡ್ತೀವಿ ಕೋಪಾಡು ಪಾತ್ರೆ ನಮ್ಮ ಪಾತ್ರೆ ಮಕ್ಕಳ ಅವಾಗ ಇನಿಗೆ ಅಂಚಿನ ಒಂದು ಆ ಪುರ್ಲುದ ಇಲ್ಲನ್ನು ಆ ಅಕ್ಕಲು ಏರಿನ ವಿಶ್ವಕರ್ಮ ದೇವರಿನ ಅಥವಾ ಅಕ್ಕಲ ಮೇಸ್ತ್ರಿ ನಕ್ಕಲು ಅಕ್ಕಲ ನಮ್ಮ ದೇವರಿನ ಮಾತ ದುಂಬು ದೇವರು ಆ ಕೆಲಸ ನಂಗೆ ಪುರ್ಲುಡು ಮಂತು ಬರೆಯೋದು ಅಂಚನೆ ಈ ಜಾಗಡೆ ಆ ದೇವರನ್ನ ಸಾನ್ನಿಧ್ಯ ಆ ದೇವರನ ಸಾನ್ನಿಧ್ಯ ಅಂಚನೆ ಈ ಕುಟುಂಬ ಈ ಜಾಗಡೆ ಕುಟುಂಬದ ಇಲ್ಲಿ ಅಂಚನೆ ಈ ಕುಟುಂಬ ಈ ಜಾಗಡೆ ಅಭಿವೃದ್ಧಿ ಆವಡು ಪಣದು ವಿಶೇಷವಾದ ಅಕುಲ ಆರಾಧನೆ ಅನ್ಪಿಂಚಿತ್ತಿ ಆ ಆಚಾರ್ಯರನ್ನು ಆ ಕುಲದೇವರ ಮಕ್ಕಳ ಆ ಮೇಸ್ತ್ರಿ ಮಕ್ಕಳು ಕುಲದೇವರ ಮಕ್ಕಳ ಅಗಳು ಪ್ರಾರ್ಥನೆ ಅಂತ ನೋಡಿ ಈ ಅಂಚನೆ ನಂಗೆ ಅದು ಸಂತೋಷ ಇಲ್ಲಿ ಗುರುತುಕೊಳ್ಳುವುದು ನಮ್ಮ ಮಾತಿರಲಿದ್ದು ಆಚಾರ್ಯಗಳ ಒಂದೊಂದು ವಿಶೇಷವಾದ ನಮ್ಮ ಗ್ರಾಮದ ದೇವರೆಲ್ಲ ಗ್ರಾಮಂತ ಸತ್ಯರೆಲ್ಲ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಮಹಾವಿಷ್ಣವೇ ನಮಃ ಪ್ರಾರ್ಥನಾನ್ ಸಮರ್ಪಯಾಮಿ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಮಹಾಲಕ್ಷ್ಮೀ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ವಿಶ್ವಕರ್ಮಣೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ
ಚಂದದ ಮನೆ ನಿರ್ಮಾಣ ಮಾಡಿ ಕೊಟ್ಟಿದ್ದೀವಿ. ಅದು ಈ ಕುಟುಂಬ ಈ ಜಾಗದಲ್ಲಿ ಆಯುರಾರೋಗ್ಯ ಕೊಟ್ಟು ಅವರು ಮಾಡಬೇಕು ಹಾಗೆ ಬಿಟ್ಟು ಕೊಟ್ಟಿದ್ದೀವಿ. ಅಷ್ಟೇ ಒಳ್ಳೆ ಮಾತು ಎರಡು ಹೇಳಿ ಅವರಿಗೆ ಬಿಟ್ಟು ಕೊಟ್ಟರೆ ಆಯ್ತು. ದೇವರನ್ನ ಕೋಣೆ ಇದಕ್ಕೆ ವಾಸವಾಗುತ್ತಾರೆ ನಮಗೆ ಕೊಡ್ತಾರೆ. ಸಂತೋಷ ನಿಪುಣರು ಎಲ್ಲ ದಿನೊಟ್ಟ ಆ ದೇವ ಕಾರ್ಯವು ಭಾಗವಹಿಸಲು ಎಂಬೊಟ್ಟಿಗೆ ಇರ್ತದೆ. ಇಂಕ್ಲಿಗೆ ಸಂತೋಷ ಮಂತ್ಲಕ ಭಾಗವಹಿಸಿದ ಕಾರ್ಯಕ್ರಮ ಯಶಸ್ಸು ಮತ್ತು ಮಾತುಗಳನ್ನು ಬ್ರಹ್ಮಾಂಡಮರವಂದಿರಂ ಸುರಗಣಾತ್ತ ಪ್ರಭವತೆ ವಿಕಾತ್ರೈಲೋಕ್ಯವಾನವರಃ ಕುರ್ಯಾದ್ಧರಿರ್ಮಂಗಲಂ. ಓಂ ತದೀವರಕ್ತಂ ಸುನಂತದೇವ ತಾರಾಬಲಂ ಚಂದ್ರವಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀಪತೆ ತ್ಯಂಕೃತರಾಮಿ ವಿಶ್ವಕರ್ಮಣೇ ನಮಃ ಮಂಗಲನಿರಾಜನಂ ಸಮರ್ಪಯಾಮಿ. ಓಂ ಆದಿಕಳಂಬಾಯಿ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರತ ವಿಶ್ವತತ್ಪಾತ್ಮಾಭ್ಯಾಂ ತಮಾತ್ಮಭ್ಯಾವಾ ಭೂಮಿಚಂದೇವೇಕಾಃ ವಿಶ್ವಕರ್ಮಣೇ ನಮಃ ಮಂಗಲನಿರಾಜನಂ ಸಮರ್ಪಯಾಮಿ. अतः प्रसन्न काले प्रार्थना किं कर्म करिष्ये. ओम ವಿಶೇಷವಾದಿ ಗ್ರಾಮದ ಕೀರ್ತಿಪಾಯನ ಜಿತ್ನ ದುರ್ಗಾಪನವರ ದೇವರನ್ನು ನಮ್ಮ ಕುಲ ಸಂಬಂಧವಾದ ಆರಾಧನೆ ಜಿತ್ತಿ ನಾಗದೇವರಿ ನಾಗಬ್ರಹ್ಮರು ಅಂದರೆ ಈ ಕುಟುಂಬದ ಇತರ ಧೂಪದೀಪ ಸ್ವೀಕಾರ ಮಾಡಿಂಚಿತ್ತಿ ಫಲರಾಯ ಧೂಮಾವತಿ ಮಂಟ ಪರಿವಾರ ಧರ್ಮದೇವರಿನಂತ ತುಂಬಿ ಒಂದು ಆಚಾರವನ್ನು ಕೈದು ಹುಡುಗಿರುವಂಚಿತ್ತ ಕೊಟ್ಟು ವಿಶ್ವಕರ್ಮ ದೇವರ ಭಕ್ತಿದೆ ಪ್ರಾರ್ಥನೆ ಮಾಡ್ತದಾಗ ಋಣಾನ ಬಂಧುರೂಪೇಣ ಪಶು ಪತ್ನಿಸುತ ಆಲಯ ಪಲಕನೆ ದೇವರನ್ನ ಅನುಗ್ರಹ ಹಿರಿಯರ್ನಾಕ್ನ ಆಶೀರ್ವಾದದ ಅವರ ಎಡ್ಡ ಮನ ನೋಡಪಟ್ಟದ ಅವನಗ ಯಜ್ಞ ಪ್ರತಿ ಗೊತ್ತ ಆಗ ಮನುಷ್ಯನಾಗಿ ಮಂಗಲಕಾರದ ಪಣಗ 4 ಜನ ಅತಿಥಿರು ಬತ್ತಿರನ್ನ ಅಂದ ಖುಷಿತು ಬಾಜಲ್ ಮತ್ತು ಕೊರ್ಪಂಚಿತ್ನ ಯಜಮಾನ ತಿಕ್ಕೊಡ್ನಾದ ಯೋಗಗಳಿಗೆ 4 ಜನ ಬಿಂದಿರುವತ್ತಿಂದ ಊದು ಬುರಿನಾಗ ಪೇರು ಕೊರ್ಪಣಚಿತ್ತ ಪೆತ್ತಿ ಕೊಡ್ನಾದ ಯೋಗಗಳಿಗೆ ಕುಂಜಿ ನಮಗನ್ನಕ ಕೀರುಣ ಚಿತ್ತ ಜೋಕುಲು ಕೊಟ್ಟನಾದ ಯೋಗಗಳು ಈ ಮೂಜಿನ ಪರಿಪಾಲನೆ ಕೂಡ ಬಂದಾಗ ನಮ್ಮ ಬಂಚಿತ್ನ ಇನ್ನು ಕೂಡ ನನಗ ಹಿರಿಯರ ನಾಕುಡು ಆ ತಲ್ಪಾಡದಪ್ಪನ ಸೇವೆ ಮಾಡ್ಕೊಂಡು ಅಲಂಕಾರ ಸತ್ಯವನ್ನು ಸಾಕರೆ ಮಾಡ್ಕೊಂಡು ಈ ಮನೆತನಟ್ಟು ಭಕ್ತಿರಿ ಆ ಧರ್ಮ ದೇವರನ್ನ ಪ್ರಾರ್ಥನೆಗೆ ಆ ಒಳ್ಳೆಯ ಕುಂಚಿತ್ನ ಸತ್ಯಗಳನ್ನ ನೂತನ ಗೃಹ ನಿರ್ಮಾಣ ಮಾಡ್ಕೊಂಡು ಪ್ರವೇಶ ಮಲ್ಪಣಚಿತ್ತ ಯೋಗನ ದೇವರಿ ಧರ್ಮದೇವರನ್ನ ಹಾಕಲು ಪ್ರಸಾದ ರೂಪವಾದ ಅನುಗ್ರಹಿತ ಕೊಡ್ತೇವೆ. ನಮ್ಮ ಕಾಲದ ದುಂಬು ದಾಖಲೆಗಳ ಅಂಚಿನ ಅವಕಾಶ ದಿಕ್ಕಿಸಿ ನನ್ನವರಿಗೆ ಬರ್ತದೆ 1 ಕೋಟಿ ರೂಪಾಯಿ ಮಂಡಲ ಅಂಚಿನ ಅವಕಾಶ ದಿಕ್ಕಿದ ಸಾಧ್ಯ ಇತ್ತು ಅವನಾಗ ನಮ್ಮನೆ ಧನ್ಯರು ನನಗ ಅಂಚೆ ಅಂಚೆ ಸಮಯದ ದುಂಬು ಹೆಸರುಗಳು ಬಾರ್ದು ಕರ್ತವ್ಯ ಪ್ರವೃತ್ತಿ ಮಾಡ್ಕೊಂಡು ಬಾರಿ ಕೊರ್ಲದ 4 ಜನ ಬರ್ತದೆ ಅನ್ನದಾನ ಸ್ವೀಕಾರ ಮಾಡ್ತದೆ ಪೋನಾಗ ಯಜಮಾನ ವರ್ಗದ ಹಾಕಲ್ಲ ಬಾರಿ ಕೊಡುದ ಕೆಲಸ ಮಾಡ್ತಾರೆ ಬಂದು ತೆರಿಬೋಟ್ಟು ಪೋಪಣ ಕೃಷಿತ ಕೆಲಸನೇ ಇಡೀ ನಮ್ಮ ಸಾಲ್ಯ ಸಂಸಾರ ಹೂಡಿಕೆ ಮಲ್ಟಿದ್ದಾರೆ ನನಗ ಐತಿ ಹಿರಿಯರ ನಾಲ್ಕು ಆರಾಧನೆ ಮಾಡ್ತೀನಿ ಚಿತ್ತಿ ಧರ್ಮದೇವಳೇನು ನೂತನ ಪೀಠೋಡು ಪ್ರತಿಷ್ಠಾಪನೆ ಮಾಡ್ಕೊಂಡು ಚಿತ್ನ ಅಷ್ಟಮಂಗಲ ಪ್ರಶ್ನೆಯಲ್ಲಿ ದೇವಜ್ಞರ ಬಣ್ಣ ಪಾತ್ರ ವಿಶ್ವಾಸ ಒಂದು ನಮ್ಮ ಬಗ್ಗೆ ಅನುಭವಿಸಿದ ಚಿತ್ನ ಜ್ಞಾನದ ಚಿತ್ನ ವಿಶ್ವಕರ್ಮ ಮುಖಾಂತರವಾದಿ ಈಗ ಪ್ರವೃತ್ತಿ ಮಲ್ಪಿ ಈಗ ಮಕ್ಕಳಿಗೆ ಪೊರ್ಲು ಮಲ್ಪಾಗಿರುವ ಚಿತ್ನ ವಿಚಾರನು ಜ್ಯೋತಿಷ್ಯರ ಮಾರ್ಗದರ್ಶನ ಕೊಡ್ತೇವೆ ಅದಾವನಗ ಯಾನ ಹಾಕಲಿರೋದು ಕೊಂಡಾಡುವುದಿಂದ ಅದಾವನಗ ಚಿತ್ನ ಕೆಲಸ ಏನ ಕೈತು ಮಲ್ಕೊಡೋಕೆ ಎನ್ನಾಗ ಐದು ಮಸ್ತ್ ಸಾಧನ ಮತ್ತು ನಾಲ್ಕು ಕೈತು ಮಲ್ಕೊಡು ಸಜ್ಜನ ಕೈತು ಮಲ್ಕೊಡು ಸಾಧನ ಮತ್ತು ನಾಲ್ಕು ಕೈತು ಮಲ್ಕೊಡು ಅದಾವನಗ ರಮೇಶನ್ನೇ ಅದನ್ನು ರಾಜೇಶನ್ನೇ ತಲ್ಪಾಡ ದೇವಸ್ಥಾನದ ವ್ಯವಸ್ಥೆ ಆ ಸಮಯಕ್ಕೆ ಸರಿ ಆಪಜೀನ್ ಬಂಚಿತ್ನ ಬಿಡ್ತಲು ಆ ದೇವರೇ ರತಮತ್ ಬಂಚಿತ್ನ ರಮೇಶನ್ನೆಲ್ಲ ರಾಜೇಶನ್ ಅವನಿಗೆ ಸತ್ಯ ಕೊಂಡು ದೇವನ ನಿಕುಲ್ಲ ಆ ತಲ್ಪಾಡದಪ್ಪನ ಸೇವೆ ಮಾಡ್ತಾರೆ ಅವನಾಗ ಆ ನಮ್ಮ ಈ ಮನೆತನಕ್ಕೂ ಆ ತಲ್ಪಾಡದಪ್ಪನ ಸೇವೆ ಮಾಡ್ತಾನ ಆಕಲನ್ನ ಕೈತೆ ಆವಡು ಬಣ್ಣಗ ಅಕಲ್ನಲ ಯೋಗ ನಮ್ಮಲ ಯೋಗ
ಅಪ್ಪನಾಗ ಅಪ್ಪರು ಅಕ್ಕನ ಬೇತೆ ವ್ಯವಸ್ಥೆ ಇರ್ತೀರಿ ಮಲ್ರಾಯನ ಚಾಕರ ಹೊರತಂದಿರ್ತೀರಿ ಅವನ ಅವ್ರು ಕೂತು ತುಯ್ಯಾರಿ ಅವಳ ಮಲ್ರಾಯನ ವಿಶೇಷ ರೀತಿಯಲ್ಲಿ ಮಾಡಿಕೊಂಡು ಧರ್ಮದೇವಿಯ ಪ್ರೀತಿ ಆಗ್ಲಕ್ಕಂತ ಮಂಚನ ನಿರ್ಮಾಣ ಮಾಡಿಕೊಡ್ತೀರಿ ಅಕ್ಕನ ಐತಿ ನಮ್ಮ ಕೆಲಸ ಎಲ್ಲ ಅವಳು ಭಕ್ತಿಗೆ ಪೂರಕವಾಗಿ ಪ್ರೀತಿ ಆಗ್ಲಕ್ಕನ್ನ ಕರ್ತವ್ಯ ನಂಗೆ ಮಾಡಿಕೊಡ್ತೀರಿ ಮನಗ ತಲ್ಪಡಿ ಆ ಕಡೆ ತನ್ನಕನೆ ತಲ್ಪಾಡಿ ದೇವಸ್ಥಾನ ಯಾನ ಕಡೆ ಬಂದೆ ಯಾವನಾಗ ಬೇತಾಕ್ಲೇನು ಮಾಡಿದ್ರಲ್ಲ ರಮೇಶನ್ನ ರಾಜೇಶನ್ನ ತಲ್ಪಾಡ್ದೇವಿ ಏಪಗಲ ಮದಿಪಾಯ ಯಾವನಾಗ ಅಲ್ಪ ವ್ಯವಸ್ಥೆ ಬ್ರಹ್ಮಕಲಶ 2 ದಿನ 3 ದಿನ ಒಪ್ಪುನದಾನಾಗ ಬ್ರಹ್ಮಕಲಶದ ಯಾವನಾಗ ಪೂರ್ಣ ಪ್ರಮಾಣದ ಆಂಡನೆ ಇಲ್ಲದ ಮಾತಾಂಡ ಬೊಕ್ಕಲ ಕೆಲಸ ಮಾಡ್ತೋಣಿ ಅಂಡ ದೇವಸ್ಥಾನದ ಅಂಚತ್ತು ಬ್ರಹ್ಮಕಲಶ ಬೊಕ್ಕ ಮಾಡಬೇಕು ತೂಗಳ ಗಜ್ಜಿ ವ್ಯವಸ್ಥೆ ಮಾಡ್ತಲ್ಲ ಗಜ್ಜಿ ಬೊಕ್ಕ ಅನಿವಾರ್ಯತೆ ಬೊಕ್ಕ ಬೇತೆ ನಮ್ಮ ದೊಡ್ಡ ಕಲಶ ಹಾಪಣಕ್ಕೆ ದುಂಬು ಅಂಡ ತಲ್ಪಾಡಿ ದೇವಸ್ಥಾನದ ಕೆಲಸ ಇಂಚಿನ ಮನೆಗೆ ಬ್ರಹ್ಮಕಲಶ ತಾನಿ ಪೂರ್ತಿ ಆಯ್ನ ಜೊತೆ ಕೆಲಸ 5 ಬೊಕ್ಕ ಓಲ ಮುಟ್ಟಿರ ಜಾತ್ ಪ್ರಮಾಣಬದ್ಧವಾದ ಕೆಲಸ ಆಗ್ತದೆ ಅದಕ್ಕೆ ಸಾಧನೆ ಇರ್ಕೆನ್ನಾಗ ಈ ರಮೇಶನ್ನೆಲ್ಲ ಜನಪರು ಎಲ್ಲಿಯೇ ತೋಜಿರು ಅಂಡ ಬೇಕು ಅರ್ಜ ಸಾಧನೆ ನನಗೋಲ ಸಾಧನೆ ಅಂಚಿತ್ನಾಗಲ್ಲಿ ಆ ಧರ್ಮದೇವನ ಕರ್ತವ್ಯ ಮಾಡ್ತದೆ ಎಲ್ಲದ ಶುಭ ಮುಹೂರ್ತಗಳು ನಮ್ಮ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಕರ್ತವ್ಯ ಕಾರಡು ಅಲ್ಲ ನಮ್ಮ ಲಕ್ಕನ ಮನುಷ್ಯರು ಅವನಾಗ ಈತ ಬಗ್ಗೆ ಜ್ಞಾನತ್ತಲ್ಲ ಒಂಚೂರು ಉಳಿತ ಬಿಟ್ಟು ಅಂಚಿಂಚ ಅಂಡಲ್ಲ ವಾಸ್ತು ವ್ಯತ್ಯಾಸ ಶಾಸ್ತ್ರ ವಿಚಾರ ನನಗೆ ಐತ ಪರಿಹಾರಾರ್ಥವಾದಿ ವಾಸ್ತು ಪೂಜೆ ವಾಸ್ತು ವಿಧಾನ ತಂದು ಪತ್ತಂಜಿತ್ತ ದೋಷ ಪರಿಹಾರಾರ್ಥವಾದಿ ಆ ಸತ್ಕರ್ಮಲ ಮಂತ್ರವಿಲ್ಲ ಅಂಚಿತ್ನೆ ರಾಕ್ಷೋಗ್ನ ಹೋಮ ಅವನಾಗ ಉಳ್ತಾ ಒಂದು ಕಿಡ್ದು ನಂಗೆ ಬೋಡ ಅಂಚಿತ್ನ ಮರನ ಕಣ ಇದೆ ಅವು ಉಳ್ತ ಬನತ ಮರನ ಗುಡ್ಡದ ಕೊಡಿಡಿತ್ತಂಚಿತ್ತ ಮರನ ಬಂದ ಕೊಡ್ಚಂದ ದುಷ್ಟಶಕ್ತಿ ಬಂತ ಇತ್ತು ವಾಸ ಇಪ್ಪ ಅಂಚಿತ್ನ ವಸ್ತುನ ಮರನ ಕಣದ ಅಂಚನೆ ಧರ್ಮದೇವಳಿನ ಪ್ರತಿಷ್ಠಾಪನೆ ಮಾಡ್ಕೊಂಡ ದೇವಳ ಸಾನ್ನಿಧ್ಯ ಕಮ್ಮಿ ಆದಿ ದುಷ್ಟಶಕ್ತಿಗಳ ಸಾನ್ನಿಧ್ಯ ಜಾಸ್ತಿ ಆದಿ ಐದ ಅವರ ಕುಟುಂಬಗ ಅವಳು ಜಾಗ ಅವಳು ಕೊರತೆ ಬರ್ತದೆ ಅವಾಗ ಅಂಚಿತ್ನ ದೋಷ ಪರಿಹಾರಾರ್ಥವಾದ ಮಹಾಸುದರ್ಶನ ಹೋಮ ರಾಕ್ಷೋಗ್ನ ಹೋಮ ಮಟ್ಟೊಂದು ಕಲಶ ಪ್ರೋಕ್ಷಣ ಮಟ್ಟೊಂದು ಅಧಿವಾಸ ಮಟ್ಟೊಂದು ಎಲ್ಲದ ಶುಭ ಮುಹೂರ್ತರು ಪ್ರತಿಷ್ಠಾಪನೆ ಮಾಡ್ತದೆ ಇಡೀ ಕುಟುಂಬಕ್ಕೆ ನಿರೀಕ್ಷೆ ಇಡುತ್ತಂಚಿತ್ತ ಧರ್ಮದೇವನ ಪ್ರತಿಷ್ಠಾಪನಾ ಪ್ರವಾದಿ ಧರ್ಮಕಲಶಾಭಿಷೇಕ ಮಟ್ಟೊಂದು ಆರಾಧನೆ ಮಟ್ಟೊಂದು ನನಗ ಶುಭ ಮುಹೂರ್ತ ಮುದ್ದಿಗೆ ತಂದು ಧರ್ಮದೇವನ ಪ್ರತಿಷ್ಠಾಪನೆ ಮಾಡ್ತದೆ ಬ್ರಹ್ಮಕಲಶಾಭಿಷೇಕ ಮಟ್ಟೊಂದು ಈ ಕುಟುಂಬಿಗೆ ಭಕ್ತಿದಾಗಲಿನ ಆರಾಧನೆ ಮತ್ತು ನಾಡಿಗೆ ಇಂಚ ಇನಿ ಮಟಗು ಈ ಮನೆತನ ತಲ್ಪಾಡ ತಪ್ಪೇನೆ ಅಲಂಕಾರ ಉದ್ಯದ ಸತ್ಯುಳೇನು ದುಂಬು ದೀದಿ ಈ ಮನೆ ಕೀರ್ತಿರ ಬೆಲೆತನ ಸೂರ್ಯಚಂದ್ರವಾದಿ ಆ ಧರ್ಮದೇವನ ಚಾಕರಿ ಮಟ್ಟೊಂದು ಈ ಮನ್ನಡಿ ಈ ಸಾಲ್ಯಾನ ಸಂಸಾರ ಕೀರ್ತಿನ ಬೇರೆ ಪಂಚಿತ ಕೊಲ್ಲೊಂದು ಯೋಗನ ಪ್ರಸಾದ ರೂಪವಾದ ಅರಗಹಿಸಿಕೊರಲೆ ಅಂಚನೆ ವಿಶ್ವಕರ್ಮ ಬುಳಿಗಿರೋ ಮುಹೂರ್ತ ಸುಮುಹೂರ್ತ ಮಾಡ್ಕೊರ್ಲಿ ಪಡೆದು ಅಂಚನೆ ಈ ಸಂಸಾರ ಇಂಚ ಆ ಧರ್ಮದೇವಳನ್ನು ನಮ್ಮದು ಕೀರ್ತಿನ ಬೆರೆತಲ್ಲ ಆ ಧರ್ಮದೇವಳನ್ನ ಪೀಠದ ಚಾಕರಿ ಮಾಡ್ತಾರೆ ಅವರ ಹಗಲಿನ ಎರಡು ಸಂಸಾರ ಕೀರ್ತಿನ ಬೆಲೆ ಪಾಲಿ ಆ ಕೀರ್ತಿನ ದೇವರು ಪಡೆಯೊಂದು ಹಗಲಿಲ್ಲ ರಕ್ಷಣೆ ಎಲ್ಲ ತಿಂಚನೆ ದೇವರು ಧರ್ಮದೇವನ ಚಾಕರಿ ಮಾಡ್ತೀವಿ ಯೋಗನ್ನಂತೆ ಅರಿಗಿಲ್ಲ ಪ್ರಸಾದ ರೂಪವಾದ ಅರಗಹಿಸಿಕೊಂಡು ಅಂತ ಭಕ್ತ ಜನ ಖುಷಿ ಬಂದು ಆ ವಿಶ್ವಕರ್ಮ ದೇವರ ಕಾರ್ಯಕ್ರಮ ಸ್ವಲ್ಪ ಗೊತ್ತಿಲ್ಲ ನಮ್ಮ ನಂಬುದು ನಂಚಿತ್ತ ಆ ಸತ್ಯಗಳು ಪ್ರಾರ್ಥನೆ ಮಾಡ್ಕೊಂಡು ಆ ಬುಡುದಿಗೆ ನಂಚಿತ್ತ ಕರ್ತವ್ಯ ಪರವತ್ತು ಮಹಾಗಣಪತಯ ನಮಃ ಭವಂತು ವಿಶ್ವಕರ್ಮಣೀಯ ನಮಃ ಕಾಳಿಕಾಂಬಾಯ ನಮಃ ಮಹಾಗಣಪತಯ ನಮಃ ಗ್ರಾಮದೇವತಾಭ್ಯೋ ನಮಃ ಗ್ರಾಮಸ್ಥ ಧರ್ಮದೇವತಾಭ್ಯೋ ನಮಃ ಯಜಮಾನಸ್ಥ ಕುಟುಂಬಸ್ಥ ಧರ್ಮದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ನಂಬುದು ನಂಚಿತ್ನ ಕುಲದೇವರಾಯ ನಂಚಿತ್ನ ವಿಶ್ವಕರ್ಮ ದೇವರಿಗೆ ಕಾಳಿಕಾಂಬೆಗೆ ಅಂಚನೆ ಆರ್ನ ಗ್ರಾಮದೇವರಾಯ ನಂಚಿತ್ನ ತಲ್ಪಾಡ ತಪ್ಪಿಗೆ ಅಂಚನೆ ಆ ಗ್ರಾಮದ ಸತ್ಯುಳನ್ನ ಸನ್ನಿಧಾನವು ಪ್ರೀತಿ ಆಪ್ಲಕಂತ ಈ ಮಣ್ಣದ ಸತ್ಯುಳನ್ನ ಸನ್ನಿಧಾನವು ಪ್ರೀತಿ ಆತ್ಮಕನ್ನ ಕರ್ತವ್ಯವನ್ನು ಮರೆತಿದೇವರಿಗೆ ಕರ್ತವ್ಯಗಳು ಪ್ರಧಾನ ವ್ಯತ್ಯಾಸ ಉಂಟಲ್ಲ ಅಂಚಿತ್ನ ಕರ್ತವ್ಯ ಲೋಕನಂತ ಕ್ಷಮಾಸಮಂತ್ರ ಧರ್ಮದೇವರು ದೂರ ಮಾಡ್ತಿದೆ ಸಂಪೂರ್ಣ ಕಲಾ ಪರಿಪೂರ್ಣರಾಗಿ ಈ ಪೀಠೋಡಿತ್ತೊಂದು ಇದು ಎನ್ನ ಸಂಸಾರಗಳ ಅಂದರೆ ಉಭಯ ಕುಲಕಲ ಶ್ರೇಯಸ್ಸನೇ ಈ ನಮ್ಮದು ಮತ್ತು ಕಿಂಚಿತ ಸಾಧಾರಣ ಸಂಸಾರಗಳ ಶ್ರೇಯಸ್ಸಾಪಂಚಿದಾಗ ಆ ಧರ್ಮದೇವರು ಪ್ರಸಾದ ರೂಪವಾದ ನಗಹಿತ ಕೊರಡೆ ಆ ಬುಡುದುಗುರು ಪಂಚಿತ ಮುಹೂರ್ತನ ಸುಮುಹೂರ್ತ ಮಂತ್ ಕೊರಡೆ ಇಂಕುಲು ಆ ಧರ್ಮದೇವರನ್ನ ಪೀಠದ ಜವಾಬ್ದಾರಿನ ಸಂತೋಷರು ಈ ಮನೆತನದಲ್ಲಿ ಬುಡುದುಗುರು ಪಾಪಡ ಯಜಮಾನ ವಿಶ್ವಕರ್ಮ ಕೇಳೋದು. ಕೇಶವಾಯ ನಮಃ ನನ್ನ ಐದು ಸತಿ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಗೋವಿಂದಾಯ ನಮಃ ತ್ರಿವಿಕ್ರಮಾಯ ನಮಃ ರಾಮನಾಯ ನಮಃ ಶ್ರೀರಾಯ ನಮಃ ಋಷಿಕೇಶಾಯ ನಮಃ ಕರ್ಣಾಯ ನಮಃ ನಮೋದರಾಯ ನಮಃ ಪವಿತ್ರಾಣಾಂ ಪವಿತ್ರಂ ವಂದನಾನಾಂ ಚ ವಂದನಂ ದೇವತಾಂ ದೇವತಾನಾಂ ಚ ಬಲತ ಕೈತ ಉಂಗಿಲದ ನಂದಲಿಕ್ಕೆ ತುಳಗೆ ಕೊಡಿಮಿತ್ತು ಪಡೆ
ನೀರು ದವಲಾಯ ಪಾಟ್ಲೆ ನೀರು ದವಲಾಯ ಪಾಟ್ಲೆ ಕೈ ಮುಚ್ಚಿದೆ ಪ್ರಾರ್ಥನೆ ಮಾಡ್ತೀನಿ ನನಗೆ ಜಾಗ ಶುದ್ಧ ಅವಡುನ್ನಾಂಡ ಜಾಗಡು ಪ್ರಪಂಚನ ದುರಿತಲು ಮಾತು ದೂರ పోడున్నాಂಡ ಆ ಕೆತ್ತದ ಅನುಗ್ರಹ ಕಾರಣ ಐತೆ ಒಲಾಯಿಡ ಮಾತ ಐತೆ ಸನ್ನಿಧಿಗೆ ಗೋಪೂಜೆ ಮಾಡ್ಕೊಂಡು ಜಾಗರೂಕನ ದುರಿತಲು ಮಾತು ದೂರ ಮಾಡ್ಕೊಂಡು ಉದ್ದೇಶವಾದಿ ಆ ಸಪ್ತಶುದ್ಧಿದ ಅಂಗವಾಗಿ ಗೋಪೂಜೆ ಮಾಡ್ತೊಂದಿಲ್ಲ ಪ್ರಪಂಚನ ಕಿಂಚಿತ ಸೇವೆನಿದೆ ಸ್ವೀಕಾರ ಮಾಡ್ತಂದು ಎಲ್ಲ ಗೃಹ ಪ್ರವೇಶ ಅಂಚನೆ ಆ ವೆಂಕಟಮ್ಮನ ಪೂಜೆ ಆ ಧರ್ಮದೇವನ ಪ್ರತಿಷ್ಠಾಪನ ಸುಲಗ್ನ ಮಲ್ತು ಕೊರ್ದು ಕಾಲ ಕುಟುಂಬ ಸಂಸಾರನ ರಕ್ಷಣೆ ಮಲ್ತು ಕಾಪಾಡಲೇ ಬಂದು ಭಗವಾನ್ ಶ್ರೀ ಗೋಪಾಕೃಷ್ಣ ದೇವರ ಪ್ರಾರ್ಥನೆ ಸ್ವಾಮಿ ದೇವರೇ ಭಗವಾನ್ ಶ್ರೀ ಗೋಪಾಕೃಷ್ಣ ಮಹಾ ಪ್ರಾರ್ಥನಾಂ ಸಮರ್ಪಯಾಮಿ ಅಡ್ಡಬಹುದು ಯಾವ ಕಂಜಿನ ಜತ್ತು ಒಲ 19 ದೀದು ಇತ್ತು ಗೋರ್ಚ ಇದು ಹೋವಾ
सर्वेषां कर्मणाम् आदौ देवता प्रार्थनम्बरं पठति शास्त्रमन्त्रविषय उभय ಒಂದು ಸತ್ಕರ್ಮಗಳ ಶ್ಲೋಕು ಫಲಕಾನಿಗೆ ಒಂದು ಗ್ರಾಮದ ದೇವರನ್ನು ಗ್ರಾಮದ ಸಂಬಂಧಪಟ್ಟ ದೈವ ದೇವರನ್ನು ಮಾತ ಪ್ರಾರ್ಥನೆ ಮಲ್ತೊಂದು ಉಭಯ ಒಂದು ಸತ್ಕರ್ಮದ ಜಾತನ ನಾಂಡ ಪ್ರಾರ್ಥನಂ ವರಂ ಐತ ಅನುಗ್ರಹಣ ಕೊಡ್ತರಿಗೆ ವಿಶೇಷವಾಗಿ ನಮ್ಮ ಇಲ್ಲೋಕ್ಕಿಲ್ಲಿ ಮಲ್ಪಣಂಚಿನ ಉದ್ದೇಶ ಆತ ಎದ್ದು ದಿನ ಪಂಚೋಪಚಾರ ಪೂಜನೆ ಮಾತ ಮಲ್ತ ಮಧ್ಯಾಹ್ನ ಪುಟ ಅವಾಗ ಇತರ ಬಯ್ಯದ ಕೊಟ್ಟರು ಆ ಗ್ರಾಮದ ಸಂಬಂಧಪಟ್ಟ ಮಲ್ಲರಾಯನು ನಮ್ಮ ಹಿರಿಯರನ್ನೊಬ್ಬರು ನಮ್ಮೊಂದು ಬೈದೇವಿ ಆ ಉದ್ದೇಶವಾದ ಒಂದು ಮಲ್ಲರಾಯ ಚಾವಡಿ ನಿರ್ಮಾಣ ಮಾಡ್ಕೊಂಡು ಆ ಹಿರಿಯರನ್ನ ನಮ್ಮೊಂದು ಬೈದೇವಿ ಕಲ್ಲೊಟ್ಟಿ ಬಂದಿದ್ವಿ ಅಂಚನೆ ಕೊರಟ್ಟಿ ಇದಾಯಿ ರಾಹುಗಳಿಗೆ ಭೈರವಾದ ಶಕ್ತಿಲಿನ ಮಾತ ಅಂದರಂದು ಅಂಚನೆ ಆ ಮಲರಾಯ ಅವಳು ನಾಗದೇವನ ಸಾನ್ನಿಧ್ಯ ಅಲ್ಲ ಅವಳ ಗುಳಿಗೆ ಜಾಗದ ಗುಳಿಗಳ ಮಾತ ಅಧಿವಾಸ ಮಲ್ತೊಂದು ಎಲ್ಲದ ಶುಭ ಮುಹೂರ್ತದ ಪ್ರತಿಷ್ಠಾಪನೆ ಮಲ್ಪರಂಡು ಇರುಪಣಂಚಿನ ಕಿಂಚಿತ ಸೇವಲೇನು ಧರ್ಮದೇವುಳ್ಳ ಅಂಚನೆ ಮೂರು ವಾಸ್ತು ಹೋಮ ವಾಸ್ತು ಪೂಜೆ ಅಂಚನೆ ಅಘೋರ ಹೋಮ ಅಂದು ದಾದ ಜಾಗರು ಪಂಚನ ದುಷ್ಟ ಶಕ್ತಿಗಳ ಮಾತ ದೂರ ಮಲ್ಪಣಂಚಿನ ಮಲ್ಲ ಶಕ್ತಿ ಉಪಣಂಚಿನ ಈಶ್ವರ ದೇವರನ ರೂಪ ದಕ್ಷಿಣಗ ಮೋದ ಮಾತನ ರೂಪ ಅಘೋರ ರೂಪ ಅಂದು ಅವಾಗ ಆ ಅಘೋರ ಅಸ್ತ್ರ ಮಂತ್ರದಾವರ ಆದಿ ಬಗೆತ ದ್ರವ್ಯನು ಹೋಮಲ ಕರಂಡು ಕೊಪ್ಪಣಂಚಿನ ಒಂದು ಯಾವತ್ತಿನ ಸಾವಿರಾಂದ ಭಾವಿತೊಂದು ಜಾಗೃತಂಚಿನ ಮಾತ ದುರಿತನ ಮಾತ ದೂರ ಮಾಡ್ತದೆ ಕುಟುಂಬ ಸಂಸಾರನ ಐಕ್ಯ ಮತ್ತೇಳಿ ಎಲ್ಲಾದ ದೇವದೇವಿನ ಚಾಕರಿ ಮಾಡ್ಕೊಂಡ ಯೋಗಲ್ಲ ಭಾಗಲ್ಲ ಆ ಗ್ರಾಮದ ಸಂಬಂಧಪಟ್ಟ ಹೊರಪಾಡಿದ ದುರ್ಗಾ ಪರಮೇಶ್ವರಿ ದೇವರು ನಮ್ಮ ಆರಾಧನೆ ಎಲ್ಲೆದ್ದು ಮುಖ ಹೊಸತ್ತಾದ ಆರಾಧನೆ ಪಂಚಿನ ಗ್ರಾಮದ ದೇವತೆ ಹಂಚಿ ದೈವ ಹಂಚಿತ್ತಿ ಆ ಮಲರಾಯ ದೈವ ಮಲರಾಯ ಜುಮಾದಿ ಬಂಟೆ ಅಂಚನೆ ನಮ್ಮ ಆರಾಧನೆ ಪಂಚಿನ ಆ ನಾಗಬ್ರಹ್ಮಾದಿ ಮಾತ ಶಕ್ತಿ ಇಲ್ಲ ನಮ್ಮ ಜಾಗರ ಆರಾಧನೆ ಪಂಚಿನ ವೆಂಕಟರಮಣ ಸ್ವಾಮಿ ನಾಗದೇವಿನ ಮಾತ ನಮ್ಗೆ ಅನುಗ್ರಹ ಮಲ್ಪಡು ಪಣದು ಆ ಕರ್ಮಾಂಗ ಪ್ರಾರಂಭ ಮಾಡ್ಕೊಂಡು ಹೋಮದ ಮಧ್ಯಘಟ್ಟದ ದೇವರ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ ದೇವರ ಅಘೋರಾಯ ಅಘೋರಾಯ ನಮಸ್ತುಭ್ಯಂ ಘೋರ ಘೋರ ಭಯಂಕರ ಘೋರ ಮೃತ್ಯು ವಿನಾಶಾಯ ಅಘೋರಾಯ ತೇ ನಮಃ ಘೋರ ಸ್ವಾಮಿ ಮಹಾಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ ಮಾತನ್ನು ಮುಖ್ಯ ಆಗಲಿದೆ आवाहन जानामि निजानामि सर्जनं भुजाञ्जैव जानामि शंसामि
ಮಂಡಪಮ ಅಂತ ಒಟ್ಟು ಸೇರಂತು ನಮ್ಮ ಆ ಮೂಲ ನಾಗದೇವಿಯನ್ನು ನಾಗಬ್ರಹ್ಮನು ಅಂತ ಜೀರ್ಣೋದ್ಧಾರ ಕೊಡು ಮತ್ತು ಚಿಂತನೆ ಜೊತೆ ಆ ಅಷ್ಟಮಂಗಲ ಪ್ರಶ್ನೆ ಜಂತು ಐಟಿ ಆ ನಾಗಬ್ರಹ್ಮೇರು ರಾಶಿಡಿತ್ತು ಅಂತೂ ನನಗೆ ಮಿತ್ತಿಗೆ ಭಾರಿ ರೀತಿ ನಡಪಡು ಬಂಡಿನ ಅಂತ ಸೋಜೋದ್ಕೊಳ್ಳಿಯರು ಆ ಕಾಲ ಉಂಟು ನನಗೆ ವಾಸ್ತುರೀತ್ಯ ಅಂತ ಕೆಲವು ಬದಲಾವಣೆ ಕೊಡುಗೊಂಡೆಲ್ಲ ಅಂತ ಸೋಜೋದ್ಕೊಳ್ಳಿರು ಅಪ್ಪ ಈತನಾಟ ಅಂತ ಆ ನಾಗಬ್ರಹ್ಮೇರ್ನ ಒಟ್ಟಿಗೂ ಆ ಸತ್ಯ ಉಳಿತ ಅವಾಗ ಆಕಳು ಏನು ಮಾಡೋದು ಪಿದಾಯ ಪಾಡ್ನಿ ಅಂತ ದಯಪಂಡ ಸತ್ಯೊಳಗೆ ನಮ್ಮ ಬಲಿದೀದು ಮಾತ ಸೇವಂತ ನಿರ್ಧಾರ ಆ ಬಲಿದೀದು ಸೇವಂತನ ನಾಗಗೆ ಅಶೌಚ ಹಾಕೊಂಡು ಆ ಅಂಚಾನಿರ್ದವ್ರ ಐನ್ ಕೊಣಸಿದು ಆ ವಾಯವ್ಯ ಭಾಗಡು ದೇವಿನ ಅಂಶ ಹಂಚಿತಿ ಆ ಮಲರಾಯ ಧೂಮಾವತಿ ಬಂಟನ ನಮ್ಮ ಪ್ರತಿಷ್ಠೆ ಮನ್ಕೊಡು ಪಣದು ಆ ದೇವರ ನಂಗೆ ಆ ರಾಶಿ ರೀತಿ ಪಂಡಿ ಪ್ರಕಾರ ತೋಜಾದ ಕುರಿಯರು ಅವಾಗ ಅಂಚಿನ ದೇವಳಿ ನಮ್ಮ ಹೊಸತಾದ ಆರೂಢ ಅಂದು ಆಲಯ ಮಾತ ನಿರ್ಮಾಣ ಮಾಡ್ತಂದ ಅಂಚಿನ ಐತ ಪೂರ್ವ ಭಾವ್ಯಾದ ನಮ್ಮ ಆ ದುಂಬುದ ಆ ಮಣಿಮಂಚಾವಡು ಎಂಚಿನ ಸಾನ್ನಿಧ್ಯ ಉಂಡ ಅವು ಪೂರ ಆ ಹೊಸತಾದ ನಮ್ಮ ಮಂತಿಂಚಿತಿ ಆ ಮಂಚಾವಡು ಆ ದೇವಳು ಆಸನೇರಾವಡು ಅಂಚನೆ ನನ್ನ ಬೆಕ್ಕಾಪಿಂಚಿತಿ ಆ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ಅಂತ ಆ ದೈವಂಕುಳು ಸರಾಗವಾದ ನೇರಿಸುವುದು ಬಂತೆ ವಿಶೇಷವಾದ ದೇವರ ಪ್ರಾರ್ಥನೆ ಪರಮಂಚದು ಪಸಮಂಚವು ಬರಡು ಅಂತೆ ಇಂಕುಳ್ಳ ಪ್ರಾರ್ಥನೆ ಇಂಕುಳ್ಳ ಪ್ರಾರ್ಥನೆ
ಸಾಲ್ಯಾನ ಸಂಸಾರದ ಮಾಂತಕ ಸೇರಿದ ಪ್ರಾರ್ಥನೆ ಮಾಡ್ತಂಕ ವಿಶೇಷವಾದ ಜನ್ಮದೇವತೆಗಳಿಗೆ ವಾರೀತಿಯ ಪಂಟ್ ಆ ದೈವಳ ಮೂಲಕ ದೈವಳು ಆ ದೈವಜ್ಞರ ಮೂಲಕ ತಿಳಿಪಾದು ಕೊಡ್ತಿರೋ ಐಕ ಸರಿಯಾದ ಯಥಾಶಕ್ತಿಯಾದ ಆಯಬದ್ಧವಾಯಿಂಚಿ ಆ ದೇವಳ ಯಥಾಶಕ್ತಿಯಾದ ಕಟ್ಟಡ ಬೋಡ ನಿರ್ಮಾಣ ಮಲ್ಪನ ಮೂಲಕವಾದ ಐಕ ಬೋಡಾಪಣ ಕಟ್ಟಡಗ ಬೋಡಾಪಣ ಸಂಸ್ಕಾರ ಅದೇ ರೀತಿಯಾದ ಆ ಮಣಿಮಂಚಗ ಬೋಡಾಪಣ ಸಂಸ್ಕಾರ ಮತ್ತೊಂದು ಧರ್ಮದೇವತೆಗಳ ವಿಶೇಷವಾದ ಆ ಪರತ್ಮಂಚ ಕುಸಮಂತಕ ದೇವಳಿನ ಆವಾಹನ ಮತ್ತೊಂದು ಅಗ್ಲಿಗೆ ಯಥಾಶಕ್ತಿಯಾದ ಆ ಅಧಿವಾಸಗಳನ್ನು ಪೂರ್ವ ಮತ್ತೊಂದು ಕೊನೆಯದಾದ ಅಧಿವಾಸ ಆ ಪುಷ್ಪಾದಿವಾಸ ಅತಿ ಮತ್ತೊಂದು ಶಯ್ಯಾದಿವಾಸ ಮಲ್ಪಣ ಚಿಂತನೆ ಈ ಚಿಂತನೆ ದೇವಳು ಇನ್ನಿತ್ತಿನ ನಟ್ಟು ವಿಶೇಷವಾದ ಆಕಾಶನ ಬಿಟ್ಟು ಭೂಮಿಗಾತು ಭೂಮಿಯನ್ನು ಬಿಟ್ಟು ಮಣಿಮಂಚಗಾತು 14 ಪರಿಪೂರ್ಣರಾದ ಈ ಮಣಿಮಂಚಡಿತ್ತ ಒಂದು ಎಲ್ಲದಿನ ವಿಶೇಷವಾದ ದೇವಳಿನ ಆ ಅಮೃತಗಳಿಗೆ ಇನ್ನಿತ ಆ ದೇವರನ್ನ ವಾಗಳಿಗೆ ಪ್ರತಿಷ್ಠಾಪನೆ ಮತ್ತನೋ ಅವೇಕಳಿಗಡೆ ವಿಶೇಷವಾದ ದೈವಳ್ಳಿನ ಪ್ರತಿಷ್ಠಾಪನೆ ಮತ್ತದೆ 14 ಪರಿಪೂರ್ಣವಾದ ಪಂಚವಿಂಶತಿ ಕಲಶಾಭಿಷೇಕ ಮತ್ತೊಂದು ಪರ್ವಸೇವೆ ಮಲ್ಪಣ ಅಂತ ಚಿಂತನೆ ಐಕ ವಿಶೇಷವಾದ ದೇವಳು ವಿಶೇಷವಾದ ನಂಕ ಇಂಚ ನಂಕೋತಿ ದೈವಳನ ಪ್ರತಿಷ್ಠಾಪನೆ ಮಲ್ಪಣ ಪಣ್ಣ ದಯಬಣ್ಣಗ ದೈವಳನ ಸಾನ್ನಿಧ್ಯನ ಅಕಲೆ ಅಭಿವೃದ್ಧಿ ಮಲ್ತ ನೋಡು ಹೊರತು ನಮ್ಮತ್ತ ಅಭಿವೃದ್ಧಿ ಮಲ್ಪನ ಸಾಧ್ಯತೆಗೆ ಅಂಡ ಕಲೆಪುರ ಕಲೆತ್ತ ಮೂಲಕವಾದ ಕಲಶದ ಅಭಿಷೇಕ ಮಲ್ತಂದ ಕಲಾಭಿವೃದ್ಧಿಯಾಪಣ್ಣ ಅಂಡದ ವಿಶೇಷವಾದ ನಮ್ಮ ಶಕ್ತಿ ನಮ್ಮ ಭಕ್ತಿಗೆ ನಮ್ಮ ಸಾಮರ್ಥ್ಯಕ್ಕೆ ಸರಿಯಾದ ನಮ್ಮ ಏತ ದೇವರನ ಯಥಾಶಕ್ತಿಯಾದ ಭಜನೆ ಪುರ ಮಲ್ತ ದೇವಳನ ಸಾನ್ನಿಧ್ಯಾಭಿವೃದ್ಧಿಗೋಸ್ಕರ ದೇವರ ಪ್ರಾರ್ಥನೆ ಮಲ್ತೊಂಡ ಆದ ದೈವಳ ವಿಶೇಷವಾಗ್ಲ ಸಾನ್ನಿಧ್ಯನ ಅಭಿವೃದ್ಧಿ ಮಲ್ತೊಂಡರಿಗೆ ಅವನಿಗೆ ಇಂತಿನಟ್ಟು ಮಲ್ಪಿಂಚೆ ಆ ನಿದ್ರಾ ವಿಶೇಷವಾದ ಶಯ್ಯಾದಿವಾಸತ್ತಾವರ ದೈವಳು ಇನಿಮುಟ್ಟ ಸಂಕೋಚದವಾದ ಇತ್ತೇರಿ ಇಂತಿನಟ್ಟು ವಿಶೇಷವಾದ ಆ ಮಣಿಮಂಚಡ ನೂತನ ಮಣಿಮಂಚದ ಶಯ್ಯನ ಅನುಭವಿಸ ಒಂದು ಐಟಿ ವಿಶೇಷವಾದ ಅಕ್ಲನ ಕಲೆಯನ್ನು ಪರಿಪೂರ್ಣವಾದ ಅಕ್ಲನ ಕಲೆಯನ್ನು ದಿಂಜ ಒಂದು ಆ ಮೂಲಕವಾದ ಎಲ್ಲದನ್ನಟ್ಟು ಪ್ರತಿಷ್ಠೆರಾದ ಸಾಲ್ಯಾನ ಸಂಸಾರಗಳಿಗೆ ಶ್ರೇಯಸ್ಸಾಪಣಂಚ ವಿಶೇಷವಾದ ಮಾಂತರೆಗಳ ಸುಖ ಸಂತೋಷ ನೆಮ್ಮದಿದ ಜೀವನ ಆರು ದೇಹ ತುಂಬ ಆರೋಗ್ಯ ಮನಸ್ಸು ತುಂಬ ನೆಮ್ಮದಿ ಸುಖ ಸಂತೋಷದ ಜೀವನ ಉಪಯೋಗ ಭಾಗ್ಯನ ದೇವಳು ಅನುಗ್ರಹ ಮತ್ತು ಕೊರತು ಸುಖವಾಗಿ ನಿದ್ರೆನಿ ಇಂಥದನ್ನಟ್ಟು ಅನುಭವಿಸಾದ ಎಲ್ಲದನ್ನಟ್ಟು ಅಮೃತಗಳಿಗೆ ಎಂಕ್ಲನ ವಿಶೇಷವಾದ ಉದ್ಧಾರ ಮಲ್ಪರಗೋಸ್ಕರ ಆ ವಿಶೇಷವಾದ ಶಯ್ಯಾದಿವಾಸನ ಹೊಂದರಡು ದೈವಳೇ ಇನಿತ್ಯ ಮೀ ಮಲ್ತಿಂಜಿ ಪೂಜೆನ ಪೂರ ಸ್ವೀಕಾರ ಮತ್ತೊಂದು ಸುಖ ನಿದ್ರೆಯನ್ನು ಪಡೆಯುವ ಎಲ್ಲದನ್ನಟ್ಟು ಎಂಕ್ಲಗೆ ಅಮೃತಗಳಿಗೆಂತೆ ವಿಶೇಷವಾದ ಲಕ್ಕೊಂದು ಎಂಕ್ಲಗೆ ಉದ್ಧಾರ ಮಲ್ಪರಗೋಸ್ಕರ ಇಂತನಟ್ಟು ಈ ಜಾಗಡ ಬತ್ತ ಶಯ್ಯ ವಿಶೇಷವಾದ ಸ್ಥಿರವಾದ ನೆಲೆ ದೈವಳೇ ಪಂಟ್ ಮಾಂತ ಸಂಸಾರದ ಸೇರೊಂದು ದೇವಳಿನ ಸನ್ನಿಧಾರಂಟು ತರಬಗ್ಗಾದ ಪ್ರಾರ್ಥನೆ ಮತ್ತೊಂಡ ಸ್ವಾಮಿ ದೇವರೇ ಧರ್ಮದೇವತಾಭ್ಯೋ ನಮಃ ಪ್ರಾರ್ಥನಾ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಅರುಣ ಕಮಲ ಸಂಸ್ಥಾ ತದ್ರಜ ಪುಂಜವರ್ಣ ಕರಕಮಲ ಸುಗೇಷ್ಟ ಬೀಜುರ್ಮಾಂಜಾಚ ಮಣಿಮಕುಟ ವಿಚಿತ್ರಾಲಂಕೃತ ಕಲ್ಪಜಾಲೈ ಸಕಲ ಭುವನ ಮಾತಾ ಸಂಸದ ಶೇಷೇನಃ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಜಯಲಕ್ಷ್ಮೀ ಕಲ್ಯಾಣ ವೃದ್ಧಿಂ ಕೃಮೇ ಗೃಹೇ ಶ್ರೀಃ ವಿಮೃತಿ ವೃದ್ಧಿಂ ಕೃಮೇ ಗೃಹೇ ಶ್ರೀಃ ಭಕ್ತರು ಪೂಜಿ ಬರು ಸಕಲ
ಪ್ರಾರ್ಥನೆ. धर्मदेवता परिचत्ते मया कृता दर्द आवाहन वृत्त प्रसन्न पूजा करणेन देवताभ्यो नमः श्रीकृष्णार्पणमस्तु।
गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु देशोऽयं क्षोभरहितः सज्जनाः सन्तु निर्भयाः तृणः सन्तो तृणाः सन्तो जीवन्तु शरदां प्रसन्नकाले प्रार्थना किं ಭಯಕೃತ್ ಭಯನಾಶನಾಹ ಬಣ್ಣ ಆ ಥರ ಉಂಟು ದಾದವು ಭಯಕೃತ್ ಭಯನಾಶನಾಹ ಬಂಟು ನಂಗೆ ಭಯ ಕೊಡ್ತು ನಮ್ಮ ಭಯನ್ನು ಪರಿಹಾರ ಮಾಡ್ತೀವಿ ಎಕಡೆ ಒಂಜಿ ಪುರ್ತುಗು ನಂಗೆ ಓಳು ಬರ್ಸ ಬತ್ತದು ಅವ್ಯವಸ್ಥೆ ಆಪಣೋದು ಅನ್ನೋ ಬಂಟು ಒಂಜಿ ಮನಸ್ಸಿಗೆ ಹೊರ ಬರ್ತದೆ ಅಟ ಇತ್ತ ಪೂರ ಪ್ರಗತಿ ಶಾಂತವಾದಂಗೆ ಅವರಾಗ ಎಷ್ಟು ನಮಗೆ ತೋಜೋಳಿಗೆ ನಮ್ಮ ದಾದಾಣ ನಂಗೊಂಜಿ ಕೋಡಿಗೆ ಆಪುಂಡು ನಡಪಂದೆ ಪೂರ್ಣು ಇತ್ಯಾದಿ ಬರ ಬರ್ನಾಗ ಆ ದೇವಳು ದಾದನ ಎಂಗ್ಲಿಗೆ ಸೂಚನೆ ಕೊರೊಂದುಳ್ಳೇದು ನಂಗೆ ಮತ್ತೆ ತಪ್ಪು ಸಾಧಿಸಿ ಪೋರ ಸಾಧ್ಯತೆ ಉಂಡು ಅಥವಾ ದಾದಾಳೊಂಜಿ ಮಲ್ಪಡ ಸಾಧ್ಯತೆ ಉಂಟು ಅವನಾಗ ದೇವರಿ ಏತು ಪ್ರಾಮುಖ್ಯನೋ ಆತೆ ದೇವಳು ನಂಗೆ ಪ್ರಾಮುಖ್ಯತೆ ದೇವಳು ಪಣ್ಣ ಒಂಜಿ ರೆಡ್ ಮೋರೆ ದೇವರಿ ಒಂಜಿ ಸಾಧನಾಂಡ ದೇವಳು ಬುಕ್ಕೊಂಜಿ ಮೋರೆ ಅವನಾಗ ದೇವರನ್ನ ಸೇವೆ ಮಲ್ಪಂದ್ರೆ ದೇವಳನ್ನ ಸೇವೆ ಮಲ್ತಂದಾಂಡ ದೇವಳು ಸ್ವೀಕಾರ ಮಲ್ಪುಜೋ ಅವೇ ರೀತಿಯಾದ ದೇವರನ್ನ ಸೇವೆ ಮಲ್ತ ದೇವಳನ್ನ ಸೇವೆ ಮಲ್ಪಂದೆ ಪೊನ್ನಾಂಡಲ ದೇವರಿಗಳ ಪ್ರೀತ್ಯ ಬಜ್ಜಿ ಅವನಾಗ ಆ ಎಂಚ ಒಂಜಿ ಅನ್ಯೋನ್ಯ ಸಂಬಂಧ ಬಣ್ಣಗ ದೇವರನ್ನ ದೈವಳ ಬಣ್ಣಗ ದೇವರು ಇಂಚೆಂಚ ಆಯಗ ಅನುಗ್ರಹ ಮಲ್ತಿರ್ನಾಂಡ ದೈವಳು ಆ ರೀತಿಯಾದ ನಮ್ಮನ್ನು ನಡಪಡ ಒಂದು ಪೋಪೇರಿಗೆ ಅವೇ ರೀತಿಯಾದ ನಂಗೆ ಬೋಡಾಪಣ ಸಾಧನೆ ದೇವರನ್ನ ಸಾಧನೆ ಅಥವಾ ನಮ್ಮ ಜೀರ್ಣೋದ್ಧಾರ ಆಪಣ ಸಾಧನೆ ದೈವಳನ್ನ ವಿಶೇಷವಾದ ತೊಯ್ಪಾತ ಕೊರಪೇರಿಗೆ ಅವನಗ ಮಲ್ಲರಾವಯ ಧೂಮಾವಧಿ ಘಂಟ ದೈವಳು ಅವೇ ರೀತಿಯ ಕೊರತಿ ನಾನು ಗುಳಿಗೆ ಅವೇ ರೀತಿಯಾದ ಪಾಷಾಣ ಮೂರ್ತಿ ಕಲ್ಲುರುಟಿ ಬಂಜುರ್ಲಿ ಈ ದೈವಳೇನು ಪೂರ ನಮ್ಮ ಪುನಃ ಪ್ರತಿಷ್ಠಾಪನ ದೇವರನ್ನ ಮಲ್ತದೆ ಆ ದೈವಳನ್ನ ಆಕಲ ಸೇವಕರಲ್ಲ ದೇವರನ್ನ ಸೇವೆ ಮಲ್ತದೆ ಆ ದೇವರನ್ನ ದೈವಳನ್ನ ವಿಶೇಷವಾದ ಅನುಗ್ರಹಕ್ಕೆ ನಮ್ಮ ಮಾಂತೆಲ್ಲ ಪಾತ್ರ ಹಾಕುವ ಬಣ್ಣ ಮುಂಜಿ ನಿಕ್ಲ ಮಾಂತೆಲ್ಲ ಚಿಂತನೆ ಅವನಗ ಈ ಸಚ್ಚಿಂತನೆ ನಂಗೆ ನಮ್ಮ ಮಲ್ತನ ಸೇವೆ ದೇವರಿಗೆ ಸೇರನ್ನು ಬಣ್ಣಗೆ ಇಂಚ ಬಣ್ಣಗ ಈ ಒಂಜಿ ಭಯನಾಶನ ಮಂತೆ ಅವನಗ ಕುಲದೇವನ್ನ ಅನುಗ್ರಹತ್ತಾವರ ಗ್ರಾಮದೇವನ್ನ ಅನುಗ್ರಹತ್ತಾವರ ಗ್ರಾಮಂತ ದೈವಳನ್ನ ಅನುಗ್ರಹತ್ತಾವರ ನಮ್ಮ ನಂಬಿತ್ತಿ ಸತ್ಯಳನ್ನ ಅನುಗ್ರಹತ್ತಾವರ ಈ ಪೊರ್ತು ಮುಟ್ಟ ದೇವರು ಎದ್ದಿರನ್ನ ಉತ್ಪಾದ ಕೊಡ್ತೀರಿ ದೈವಳು ಮೂವಿ ವಿಘ್ನೋಳುದಾರ ಬರ್ಪುಡೈತನಾಣ ಬತ್ತನೈತನಾಂಡ ಅಥವಾ ಒಂಜಿ ಮನುಷ್ಯನಕ್ಲ ಮಧ್ಯಡ ವೈಮನಸ್ಯ ವತ್ತನಾಣಲ ಏನು ಪೂರ ದೂರ ಮಲ್ತು ಕೊಡ್ತು ಕೊಲ್ಲಾದ ನಡ ಪ್ರಾಣ ಬರ್ತೀರಿ ಅವನಗ ಈ ಪೊರ್ತುಗಾನಗ ಪುನಃ ದೇವಳಿಗೆ ಆ ಪರತ್ತು ಪೂರ ನಮ್ಮ ಎಂಚ ಒಂಜಿ ಮಂಗಿ ಪೂರ ಫಲತ್ತ ಅಣ್ಣಾಂಡ ಎಂಚ ಪೊರ್ತು ವರ್ಷಗೊರ ಈ ಯುಗಾದಿಯ ಪರ್ಭನ ಪುಸವ ಅಂಗಿ ಮಾಡ್ತಾನ ಅವೇ ಬೈವಳಿಗೆ ಪುರ ವರ್ಷ ಕೊರ ಅವನಗ ಇತ್ತದ ಕಾಲ ದುಂಬ್ರ ಮಲ್ತಲೆ ಇದನಗ ಭಿನ್ನ ದಾನ ಬತ್ತಿತ್ತು ನಾನು ಅಂಚಿನ ಸಮಯಟ್ ಐನ್ ಪುನಃ ನೂತನ ಪ್ರತಿಷ್ಠಾ ಮಲ್ತದೆ ದೇವಳಿಗೆ ನೂತನವಾದ ಆರೂಢನ ಮೂರನ ನಿರ್ಮಾಣ ಮಲ್ತೊಂದು ಐಕ್ಯಬೋರ್ಡ್ ಆಪಣ ಸಂಸ್ಕಾರ ಪುರ ಮಲ್ತಾರನಾಂಡ ಪುನಃ ದೈವಳು ಪರತ್ತಾದಿತ್ತು ನಾಂಡಲ ಎಂಚ ಒಂಜಿ ಕ್ಯಾಲ್ಸಿಯಂ ಮಾತ್ರ ಇತ್ಯಾದಿ ಕೊರಂಡ ಇಂಚ ಪುನಃ ಇಂಚ ಒಂಜಿ ಸಾನ್ನಿಧ್ಯ ಗೆಡ್ಡೆ ಒಂಜಿ ಸಾಮರ್ಥ್ಯ ಬರ್ಪಣೋ ಅವೇ ರೀತಿಯಾದ ದೈವಳಿಗ್ಲ ಆ ಬೋಡಾಪನ ಮಂತ್ರ ತಂತ್ರ ಮುಖೇರವಾದ ಆ ಸಾನ್ನಿಧ್ಯ ಅಭಿವೃದ್ಧಿಗೋಸ್ಕರ ಬೋಡಾಪನ ಸಂಸ್ಕಾರ ಪುರ ಮಲ್ತನ್ನಾಂಡ ದೈವಳನ ಶಕ್ತಿ ಕಡಿಮೆ ಆತಿತ್ತನ ಕುಂಠಿತ ಆತಿತ್ತನಾಂಡ ನಂಕ ಅನುಗ್ರಹ ಮಲ್ಪರಗ ಅಕ್ಲ ಸಾನ್ನಿಧ್ಯ ಬಣ್ಣ ಏತೋ ಜನವತ್ತು ಕೇಳ್ಪೇರಿ ದೈವಳ ಸಾನ್ನಿಧ್ಯ ಅಭಿವೃದ್ಧಿಯಾಪನ ಕಡ ಬಣ್ಣಂಚನೆ ಏತ ನಮ್ಮ ದೇವರ ನಮ್ಮ ಭಕ್ತ ದೇವರ ಸ್ವಾಮಿ ಬಂಟ ಅಕ್ಲ ಭಜನೆ ಮಲ್ಪ ಐತ ಅವ್ರ ದೇವರ ಸಾನ್ನಿಧ್ಯ ಅಭಿವೃದ್ಧಿ ಆಪಡು ಆಂಡ ದೇವಳನ ಸಾನ್ನಿಧ್ಯ ಕಡಿಮೆ ಆಪಡೆಯಪ್ಪ ಬಣ್ಣಗ 10 ಜನ ದಾದ ಸೇವೆ ಮಲ್ಪಂದೆ ಪೋತು ದೇವಳು ಏಪ ಬತ್ತ ಅವು ಕೊರ್ಲೆ ಒಂದು ಕೇಣೋಂದಿತ್ತು ನಾಂಡ ದೇವಳು ಕೊರೋಂದಿತ್ತು ಬತ್ತ ನಾಂಡ ಅಕ್ಲನ ಸೇವೆನ ಅಕ್ಲೆ ಬೋಡಾಪ್ನ ಪರ್ವ ಸೇವೆ ವರ್ಷಂಪ್ರಿಯಾವಧಿ ಇತ್ಯಾದಿ ಪುರ ಮಲ್ಪಂದೆ ಬೋಡ್ನಾಂಡ ಅಕ್ಲನ ಸಾನ್ನಿಧ್ಯ ಕಡಿಮೆ ಆಪುಂಡಿಗೆ ಅಂಜನ ಕಾರಣ ದಾತ ಮಲ್ಪಡು ಉಪನಗ ಪುನಃ ವರ್ಷಗೊರನ ಅಥವಾ ಯಥಾಶಕ್ತಿಯಾದ ಏಪ ನಮ್ಮ ಸಂಕಲ್ಪ ಮಲ್ಪಡ ಅಪನ ವಿಶೇಷ ಯಥಾಶಕ್ತಿಯಾದ ಯಥೇಚ್ಛವಾದ ಅಕ್ಲಿಗೆ ನಮ್ಮ ಕೊರಿಯ ಅನ್ನಂಡ ಪುನಃ ಅಕ್ಲಿಗೆ ಯಥಾಶಕ್ತಿಯ ಅಕ್ಲಿಗೆ ಬೋಡಾಪ್ನ ಸಾಮರ್ಥ್ಯನ ಬರೋ ಅಕ್ಲಿಗೆ ದೇವರಡ ಪರೆಯೊಂದು ಐತ ಬುಕ್ಕ ನಂಕ ಅನುಗ್ರಹ ಮಲ್ಪರಗ ಸರ್ವ ಸಮರ್ಥರಾವಿರಮಣ್ಣ ಧರ್ಮಶಾಸ್ತ್ರ ವಿಚಾರ ಆ ಪ್ರಕಾರವಾದ ದೈವಳ್ಳ ಅನುಗ್ರಹ ಪ್ರಾಪ್ತಿ ಆವಡು ಪನ್ಮುದ್ದೇಶಂದು ಒಂತ ಜನ ಮಧ್ಯನಾಂತ ಜನ ಸೇರ್ತಿದ್ದೇರಿ ಅಂಡ್ಲ ದೈವಳ್ಳ ಅನುಗ್ರಹ ಆಕ್ಲೆಗ್ಲಾವಡು ನಂಕ್ಲಾವಡು ಮಾಂತೆರೆಗ್ಲಾವಡು ಆ ಉದ್ದೇಶವಾದ ವಿಶೇಷವಾದ ನೂತನ ಆರೂಢ ಪುರ ನಿರ್ಮಾಣ ಮಲ್ತೊಂದು ಆ ಒಂಜಿ ಇದಾದ ಒಂಜಿ ಮನೆ ಪಂಡದಾದ ಅವನಿಗ ಮನಸ್ಸಿಗೆ ನೆಮ್ಮದಿ ಹೊಲ್ತಿಕೊಂಡು ಅವು ಮನೆಯಿಂದ ಅವನಗ ದೈವಳು ನಮ್ಮ ಮನಸ್ಸಿಗೆ ನೆಮ್ಮದಿ ಕೊರಡು ನಿತ್ಯ ನಿರವ ಮನುಷ್ಯಗೆ ಬೋಡ ರಡ್ಡು ಸಂಪತ್ತಿಗೆ ಒಂಜಿ ದೇಹ ತುಂಬ ಆರೋಗ್ಯ ಮನಸ್ಸು ತುಂಬ ನೆಮ್ಮದಿ ಬುಕ್ಕದ ಸಂಪತ್ತು ಪೂರ ಬುಕ್ಕ ಅವನಗ ಆ ರಡ್ಡು ಸಂಪತ್ತನ್ನು ನಂಗೆ ದೈವಳು ಅನುಗ್ರಹ ಮಲ್ಪಡುಂದಾಂಡ ಅಕ್ಲ ವಿಶೇಷವಾದ ಅನುಗ್ರಹನ ನಮ್ಮ ಪಡೆಯ ನೋಡುಂದಾಂಡ ಐಕ್ಯ ಬೋಡ ಅಕ್ಲಿಗೆ ಯಥಾಶಕ್ತಿಯಾತಿ ವಿಶೇಷವಾದ ಇಂಚ ಬಣ್ಣ ಕಾಯ ವಾಚ ಮನಸ ದೇಹಕರಣ ದೇಹಲ ಅಕ್ಲ ಸೇವೆಗೋಸ್ಕರ ಮುಡಿಪಾದಿಪಡು ಮನಸ್ಸುಗಳ ಅಕ್ಲನ ಸೇವೆಗೋಸ್ಕರನೇ ಮುಡಿಪಾದಿಪಡು
చెప్పడు నాన్న పాత్రల పూర అక్లిಗೆ ಪ್ರೀತಿ ಆಪಣನ್ చెప్పొడిಗೆ ಸುಳ್ಳು ಪಂಡ್ಬಡಾವಡು ಅಥವಾ ಬೊಡಾವಣ್ಣ ಪಾತ್ರನಾವಡು ಅಥವಾ ಬೇತಕ್ಲೇನು ದೂರನಾವಡು ಇಂಚ ಬ್ರಹ್ಮಲ್ತನ ದೈವಳ ಅನುಗ್ರಹ ಅನ್ಪಂಜರಿಗೆ ಒಂಜಿ ವೇಳೆ ಪಾತ್ರಿಯಿಂದ ತಾನು ಸುಳ್ಳು ಬಂದಿರ್ನಾಂಡ ದೇವಳನ ಸಾನ್ನಿಧ್ಯ ವೃತ್ತಿಗೆ ಕುಂಟಿದಾಪನಿಗೆ ಬತ್ತಿಂಜಿ ಬಂಧು ಬಾಂಧವ್ಯರ ದಾಲ ಆ ಜಾಗಕ್ಕೆ ಬತ್ತನಗ್ಲು ದಾತಾಂಡ ಆ ಜಾಗಡಿತ್ತೊಂದು ಬೋಡಾವನ್ನ ಪಾತ್ರೆ ಬಂಡಿರ್ನಾಂಡ ಆ ಇಲ್ಲಡದ ಸಾನ್ನಿಧ್ಯ ಕಡಿಮೆ ಆಪುಂಡಿಗೆ ಅವನಗ ಒಂಜೊಂಜದ ಸಾನ್ನಿಧ್ಯ ಕಡಿಮೆ ಆವರ ಕಾರಣದಾದ ಅವನಗ ಬೇದೆ ದಾಲತ್ತಿಗೆ ನಮನೇ ಆ ಕಾರಣಗೆ ಒಂಜಿ ಜಾಗ ದೇವರಿನ ಜಾಗ ಹೋತು ಅಲ್ಪ ದೇವರಿನ ಸ್ತುತಿ ಮಲ್ಪಣ ಬಿಡ್ತು ಬೋಡಾವನ್ನ ಪಾತ್ರೆನ ಬೋಡಾವನ್ನ ಕೆಲಸ ಮಲ್ತನ ನಾಂಡ ಆ ಜಾಗದ ತನ್ನಂತಾನೆ ಸಾನ್ನಿಧ್ಯ ಕಡಿಮೆ ಆಪನಿಗೆ ಸಾನ್ನಿಧ್ಯ ಕಡಿಮೆ ಅನ್ನಾಂಡ ಬೇತೆ ದುಷ್ಟ ಶಕ್ತಿಗಳು ಪೂರ ಆ ಜಾಗ ಬತ್ತು ಪುನಃ ಆವಾಸ ಅವರ ಸಾಧ್ಯತೆ ಉಂಡು ಬಣ್ಪಿರಿ ಅಂಚಿನ ಕಾಲಡೆ ಅಂಚಿನ ದಾಲ ಆವನ್ನಂಚ ದೈವಳು ವಿಶೇಷವಾದ ಈ ಜಾಗಡ್ ಸ್ಥಿರವಾದ ಇತ್ತೊಂದು ಈ ಇಲ್ಲಡೆಡ್ ಈ ಮಣಿಮಂಚಡ್ ಸದಾ 14 ಕಲಾ ಪರಿಪೂರ್ಣನಾದ ಈ ಜಾಗಡ್ ಇಪ್ಪರ ಬೋಡಗವಸ್ಕರ ಯಥಾಶಕ್ತಿಯ ಸತ್ಕರ್ಮೂರ ಮತ್ತೊಂದು ಬರೋದಿಲ್ಲ ದೈವಳು ವಿಶೇಷವಾದ ಭೂಮಿನ ಆಕಾಶನ ಬಿಡ್ತು ಭೂಲೋಕ ಕಾವಡು ಭೂಮಿನ ಬಿಡ್ತು ಮಣಿಮಂಚಗಾವಡು 14 ಕಲಾ ಪರಿಪೂರ್ಣರಾದ ಈ ಮಂಚಡ್ ಇನಿತ ಮಲ್ಪಣ ಬೋಡಾಪಣ ಆ ಸಂಸ್ಕಾರದಾದ ಅಧಿವಾಸಗಳು ಪುರ ಅಂತದೆ ಕೊನೆಯ ಅಧಿವಾಸ ಶಯ್ಯಾದಿವಾಸ ಮತ್ತೊಂದಿಲ್ಲ ಆ ದೈವಳು ಅಕ್ಲನ ಕಲೆನು ಅಗ್ಲೇ ದಿಂಜಾ ಒಂದು ಮಣಿಮಂಜದ ಸುಖ ನಿದ್ರೆನ ಪಡೆಯೊಂದು ಎಲ್ಲದನಟ್ಟು ಉತ್ತಿಷ್ಠೋತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂಗುರು ಎಂಗ್ಲ ಸಾಲ್ಯಾನ ಕುಟುಂಬದ ಕಲೆನು ಪೂರ ಉದ್ಧಾರ ಮಲ್ಪಲೆ ರಕ್ಷಣ ಮಲ್ಪೆ ಬೆರಿಸಾಯ ಒಂದು ಇಪ್ಲೆ ಏಪಲ ಎಂಗ್ಲ ಪೋಪಣ ಕೆಲಸದ ಪೂರ್ವ ವಿಜಯ ಪ್ರಾಪ್ತಿ ಮಲ್ತುಕೊರ್ಲಿ ಎಂಗ್ಲಗು ವೈಕ್ಲ ಕೆಲಸಗಳ ಕೊಂದು ಕೊರತೆ ಬರನಂಚ ನಿತ್ಯ ಸುಖ ಸಂತೋಷ ಏಪಲ ಕೊರತೆ ಬರನಂಚ ರಕ್ಷಣ ಮಲ್ಪಲೆ ದೈವಳೆ ಪಂತ ನಮ್ಮ ಏಪ ಪ್ರಾರ್ಥನೆ ಮತ್ತೊಂದು ಪೋಪನಾಡಿಗೆ ನಂಗೆ ತಥಾಸ್ತು ನಂಗೆ ನಿಕ್ಲೆ ರಕ್ಷಣ ಮತ್ತೊಂದುಲ್ಲೇ ಪಣ್ಣ ಪಾತ್ರನೆ ನಿತ್ಯ ನಿರಂತರವಾದ ನಮ್ಮ ಮನಸ್ಸುಲ್ಲಾಯ್ತೊಂದು ಅಕ್ಲಿ ಏಪಲ ನಂಗೆ ಬರ್ಪಾಪಣ ಮೂಲಕವಾದ ಆ ಸಾಮರ್ಥ್ಯನ ಪಡೆಯವಡ ಬೋಡಾಪಣ ಶಕ್ತಿಯನ್ನು ಪೂರ ದೇವರ ಪ್ರಾರ್ಥನೆ ಮತ್ತೊಂದು ಆ ಶಕ್ತಿನ ಅಕ್ಲಿ ದಿಂಜಾ ಒಂದು ಇನಿತ್ಯ ನಟ್ಟು ಸುಖನಿದ್ರೆ ಪಡೆಯೊಂದು ಯಥಾಶಕ್ತಿ ಆ ದೇವಳನ ಸಾನ್ನಿಧ್ಯ ಅಭಿವೃದ್ಧಿಗೋಸ್ಕರ ಅಕ್ಲ ಯಥಾಶಕ್ತಿ ಆದ ಭಜನೆ ಪುರ ಮತ್ತೊಂದು ಯಥಾಶಕ್ತಿಯ ಇಂಥ ಒಂದಿನ ನಟ್ಟು ನಮ್ಮ ಮಾಂತಲ್ಲಿ ಏತಾಪನಾತ್ ಆ ದೈವಳನ ಸೇವೆ ರಾತ್ರಿ ಸೇವೆ ಮತ್ತೊಂದು ಎಲ್ಲರ ಅಮೃತಗಳಿಗೆ ದೈವಳನ ರಕ್ಷಾಲ ನಾಡಿಗೆ ಸಾಲ್ಯಾನ ಕುಟುಂಬದನ್ನು ಉದ್ಧಾರ ಮಲ್ಪರಗೋಸ್ಕರ ದೈವಳು ಕಲಾ ಪರಿಪೂರ್ಣರಾತ್ ಮಣಿಮಂಚಡಿತ್ತೊಂದು ಆ ಸ್ಥಿರವಾದ ಜಾಗಡ ಕುಂಡಡಿ ಮಧ್ಯಡಿತ್ತೊಂದು ಆ ಬ್ರಹ್ಮ ಕಲಶಾದಿ ಸತ್ಕರ್ಮವರ ಸ್ವೀಕಾರ ಮತ್ತೊಂದು ನಮ್ಮನ ಮಾಂತೆಲ್ಲ ಉದ್ಧಾರ ಮಲ್ಪಡೋ ದೈವಳೆ ಇಂಥ ಒಂದಿನ ನಟ್ಟು ಸುಖರಿದ್ದರೇನ ಪಡೆಯುವಳ್ಳೆ ಪಂತ ದೈವಳನ ಸನ್ನಿಧಾನಟ್ಟು ಕರಬಗ್ಗ ಸೆರಗೊಟ್ಟು ಮಾಂತೆಲ್ಲ ದೈವಳನ ಸನ್ನಿಧಾನ ಪ್ರಾರ್ಥನೆ
Gracias.
ಮಧ್ಯಳು ದೇವರಿನ ಆವಾಹನ ಮಟ್ಟವನ್ನು ಮಲ್ತಿಂಚಿಟ್ಟಿ ಆ 14 ಗಂಟೆ ಪ್ರಚಾರ ಭಜನೆ ಕ್ಷಮಾಸಮುದ್ರಾಜಿತ್ನ ಲಕ್ಷ್ಮೀ ವೆಂಕಟೇಶ್ವರ ದೇವರು ತನ್ನ ಸುವರ್ಣ ಭಂಡಾರಕ್ಕೆ ಸ್ವೀಕಾರ ಮಾಡಿಕೊಂಡು ನಮ್ಮ ಪಾಡುಚಿತ್ತ ಭಕ್ತಿದ ಕಾಣಿಕೆಯಲ್ಲಿ ದೇವರು ತನ್ನ ಸುವರ್ಣ ಭಂಡಾರಕ್ಕೆ ಸ್ವೀಕಾರ ಮಾಡಿಕೊಂಡು ನಾಡಿಗೆ ಎಂಥ ತಿರುಪತಿ ದೇವರು ಕೀರ್ತಿರು ಬರುವಂದುಳ್ಳರ ಅಕಲನ ಸೇವೆ ನಮ್ಮ ಮಟ್ನಾಡಿಗೆ ಅಕಲ ಅನುಗ್ರಹ ಪ್ರಸಾದರ ಸ್ವೀಕಾರ ಮಾಡಿನಾಡಿಗೆ ನವಲ್ಲ ಕೀರ್ತಿರು ಮೆರಪಾದು ಕಟ್ಟಿಗೆ ಅರಂತರ ಬರಂದೆ ಆ ದೇವರನ್ನ ಧರ್ಮದೇವರನ್ನ ಸೇವೆ ಮಾಡ್ತಂದು ಆ ಲಕ್ಷ್ಮೀ ವೆಂಕಟೇಶ್ವರ ದೇವರನ್ನ ಸೇವೆ ಮಾಡ್ತೀನಿ ಮನೆ ಮೆರಪಣ ಜಿದ್ದು ಯೋಗನ ನನಗೆ ಪ್ರಸಾದ ರೂಪವಾದ ನನಗೆ ಹಿತ್ಕೊಡ್ಲಿ ಅಂಜನೆ ಈ ಬ್ರಹ್ಮಕಂಡದ ಕಾಲಡು ಪಾಡು ಭಕ್ತಿದ ಕಾಣಿಕೆ ತನ್ನ ಸಂತೋಷಡು ತನ್ನ ಸ್ವರ್ಣಭಂಡಾರಕ್ಕೆ ಸ್ವೀಕಾರ ಮಾಡ್ತೊಂಡಲಿ ಬಂದು ಭಕ್ತಿರ ಪ್ರಾರ್ಥನೆ ಮಾಡ್ತಂದು ಆ ಕೋಣ ದಾರಿವನ್ನ ಪಾಡಲಿ. मंगलम का लक्ष्मी नारायण
ದೈವದ ಸಾನ್ನಿಧ್ಯ ಅಭಿವೃದ್ಧಿ ಅವಡಮನ ಉದ್ದೇಶ ಉಂಟು. ವಿಶೇಷವಾದ ಕೋಡದಿನಂತಾನಿ ವಾಸ್ತು ಪೂಜೆ ಅಂಚನೆ ವಾಸ್ತು ಹೋಮ ಅಂಚನೆ ಸ್ಥಳಂಕು ರಕ್ಷಣೆ ಬೋಡಾತೆ ದಿಕ್ಪಾಲಕ ಬಲಿಮ ಅಂತ ಅಂತಂತು ಇನಿ ಶುಭ ಮುಹೂರ್ತ ಉಂಟು. ಆ ದೇವಳಿನ ಪ್ರತಿಷ್ಠೆ ಅಂತಂತು ಆ ಬ್ರಹ್ಮ ಕಲಶಾಭಿಷೇಕ ಅಂತ ಅಂತಿಂಚಿತ್ತಿ ಸೇವೆನೆ ಆ ಧರ್ಮ ದೈವಂಗಳು ಸಂಪೂರ್ಣ ಸ್ವೀಕಾರ ಅಂತಂತು ಅಂಚನೆ ಇತ್ಯ ಪ್ರತಿಷ್ಠೆ ನಾಡಿಗೆ ಸುಪ್ರತಿಷ್ಠೆ ರಾವಂತಂತು ತುಂಬಿ ಎಂಚ ನಮನ ಮಾಂತ ಪುನಲ್ಪ ಬತ್ನಲ್ಪ ಕಾಸುದೇರ ಐತ್ಲ ವಿಶೇಷವಾದ ನಮ್ಮನ್ನು ಕಾಸುತ್ತೆ ನಂಗೆ ಮಾಂತಗಳ ಐಕ್ಯತೆ ಅನುಭವಿಸುತ್ತೆ. ಆ ದೇವರನ್ನ ಮಾಂತ ಕೆಲಸಗಳು ನಮ್ಮ ಕೈಟ್ ನಿರಂತರವಾದ ಪುರ್ಲುಡು ನಡಪ್ಲಕ ಆ ದೇವರು ನಂಗೆ ಅನುಗ್ರಹ ಕೊಡುವ ಕಣತೆ ವಿಶೇಷವಾದ ಮಾಂತಿರ್ಲಿತ್ತಂತೂ ಭಕ್ತಿದ ಪ್ರಾರ್ಥನೆ ಮಾಡ್ತಾ ನಿಶ್ಚಯ ಅಂತಂತ ಆ ನಿಶ್ಚಯದ ಪ್ರಕಾರ ನಮ್ಮ ಮಿತ್ತಿಗೆ ಆ ಪರ್ವವನ್ನು ಕಳಿತನಾಡೆ ಇವಳು ಸಂಪೂರ್ಣ ಸ್ವೀಕಾರ ಅಂತಂತು ಕುಟುಂಬಕ್ಕೂ ಎಡ್ಡೆ ಪ್ರಸಾದನ ದೀಪುಡು ಶ್ರೇಯಸ್ಸನ ದೀಪುಡು ಕೊಂಡು ದೇವರ ಪ್ರಾರ್ಥನೆ. ಓಂ ಪ್ರಕಾಶ ಮಧ್ಯ ಸರ್ವಮಾವರ ಬೇಕಂದ್ರೆ ಸಿಂಧೂರಾವ್ ನಂಕೋಮಲಾಂಗಿ ಮಯ ಆ ರೀತಿ ಆ ದೇವಳನ್ನು ಪ್ರತಿಷ್ಠೆ ತಂಡಿದ್ದು ಆ ದೇವರು ಸುಪ್ರತಿಷ್ಠೆ ಅಂತ ಅಂಚಿನ ಇಂట్లో ಕುಟುಂಬ ಮಾತ್ರ ಶ್ರೇಯಸ್ಸನ್ನು ರೀತಿಗೆ ಇಂಟ್ಲಿಗೆ ಆರೋಗ್ಯ ನನ್ನ ರೀತಿಗೆ ಆ ದೇವರನ್ನ ಸೇವೆ ಇಂಟ್ಲ ಹಾಗೆ ನಿರಂತರ ಪ್ರಕಾರ ದೇವರಿಗೆ ಅನುಗ್ರಹ ಕೊಡುತ್ತಂತ ದೇವರ ಪ್ರಾರ್ಥನೆ.
ಪಟ್ಟಾಭಿಷೇಕ ಪುರಸ್ಸರ ಸರ್ವಾರಾಧನಾಖ್ಯಂ ಕರ್ಮಕರಿಷ್ಯೆ ಅಲಂಕಾರ ಮಾಡಿ ಅಲಂಕಾರ ಮಾಡಿ ಇದು ಕಲಸತಿ ಬೇರೆ ಇದ್ರು ಎಲ್ಲ ಅಲಂಕಾರ ಮಾಡಿ
समर्पयामि प्राणोपानो ज्ञानो दान समानः महानैवेद्यं समर्पयामि श्री महालक्ष्मी हरे महानैवेद्यं महानैवेद्यं विसर्जयामि ಸಹಿತವಾದ ಸತ್ಯನಾರಾಯಣ ದೇವರ ಸನ್ನಿಧಾನಗಳು ದಿವ್ಯ ಚರಣಾರಂಗಳು ಭಕ್ತಿ ಪುರಸ್ಸರವಾದ ಪ್ರಾರ್ಥನೆ ಮಾಡಿ ನಮ್ಮ ಕಾಂಡದ ಬರ್ತಡು ಪಂಚಗವ್ಯ ಪುಣ್ಯಾಹವಾಚನ ಮಲ್ತೊಂದು ಕಲಶನ ಪ್ರತಿಷ್ಠಾಪನೆ ಮಲ್ತೊಂದು ಪ್ರಧಾನ ಹೋಮನ ಪಂಚರತ್ನ ಪಾಡುವುದು ನವರತ್ನ ಪಾಡುವುದು ಅನುಭವ ಅವು ಟ್ರೆಜರ್ದವಲ್ಲ ಉಂಟು ಐತ ಬೀಗದೆ ರಾತ್ರಿ ಕೊಡ್ತಾ ಮಾತ ಪೂಜೆ ಮಾತ ಮುಗಿದಂದು ಎಲ್ಲದ ಕಾಂಡದ ಬರ್ತಡು ಬ್ರಹ್ಮ ಕಲಶ ಮಲ್ಕೊಡು ನಾಂಡ ಐಕ್ ಪಂಚರೋಹ ನವರತ್ನ ಪಾಡುವುದು ಟ್ರೆಜರ್ದ ಇಜ್ಜಿ ಆ ಇಲ್ಲಾಗ ಬೀಗ ಬಾರ್ದು ಇಲ್ಲಾಗ ಪೋತಿ
సరే ఓలు నాటల బంగారు పంచలోహ నవరత్న ఇచ్చి ఒక దేవరిని ఇంచ ప్రతిష్ట అనుకుని అన్నగా ಒಂಜಿ ಪ್ರಾಯದಾಯಿ ಆಯಗೆ ಕನಗಟ್ಟ ತಿನಿಗೆ ಒಂದು ಸತ್ಯದ ವಿಷಯ ಅವಳು TTD ಪನ್ಪುನ ಬೋರ್ಡ್ ಉಂಡು ಒಂಜಿ ದೇವಸ್ವಂ ಬೋರ್ಡ್ ಉಂಡು ಅದು ಪನ್ನಂಚಿನ ವಿಷಯ ಒಂಜಿ ಪ್ರಾಯದಾಯಗೆ ಕನಗಟ್ಟ ತಿನಿಗೆ ಬಡಾವೆ ಮಸ್ತ್ ಬಡತನಡುಲ್ಲಿ ಆಯಗೆ ತಿಂದ್ರೆ ಗತಿ ಇಜ್ಜಿ ಅಪಗ ಆಯಗೆ ಕನಗಟ್ಟನಿ ಎಂಚಿನ ಪನ್ನಗ ಎಂಟು ನಿನ್ನ ಕೈಟ್ ಪಂಚಲೋಹರ ನವರತ್ನಲ ದೇತ ನೋಡು ಪನ್ಪುಣ ಈ ಕನಗಟ್ಟನಿಗೆ ಆಯೆ ರಾತ್ರಿ ಬತ್ತದು ದೇವನ ದುಡು ನಾನು ಈ ಇಲ್ಲಿ ಅಕ್ಕ ವಸ್ತುನು ನೀ ಕೆಂಚ ಒಪ್ಪಿಸಾವನಿ ಪನ್ನಗ ఆయన కైట్ తూపేరు పంచలోహర నవరత్నాలు ಒಂದು ಇಂಜಿನ ಆಗೇನು ಇವರಿಗೆ ಅವು ಹೆಂಗಿಂಚ ಕನಗಟ್ಟದಲ್ಲಿ ದೇವರಿಗೆ ಎನ್ನ ಕೈಟ್ పంచలోహాల నవరత్నాల ಮೂಡು ಕನಗಟ್ಟದಲ್ಲಿ ಐಕ್ಯಾನು ಕೊನತದು ಕೊರಂದುಲ್ಲ ಈತ ಮಲ್ಲ ಇಡೀ ಸಂಪತ್ತು 180 kg ದಿನಾಲ ದೇವರಿಗೆ ಇಡೀ ಬಂಗಾರ ಬಾಡವರಿಗೆ ವಜ್ರ ಕೈಚ ಖಚಿತವಾದ 180 ಪೂ ಕಮಲದ ಪೂ 5 kg ಕಮಲಪದ ಪೂ ದೇವರಿಗೆ ದಿನಾಲ ಅಭಿಷೇಕ ಮಾಡ್ಬೇಕು ಆತ ಮಲ್ಲ ದೇವರಿಗೆ పంచలోహ నవరత్నಗ ಗತಿ ಜಾದಿನ ತಾನಿ ಅವಾಗ ದೇವರನ್ನ ಸಾನ್ನಿಧ್ಯ ಎಂಚಂಡು ಕೆನ್ನಗ ನಮ್ಮ ಮುಡಿಪೂದು ದಾಯಕಟ್ಟು ನೀ ಕೆನ್ನಗ ಆಯನ ಪ್ರಾಯದ ಅಜ್ಜರಿಗೆ ಪಂಚಲೋಹ ನವರತ್ನಗೋಸ್ಕರವಾದ ಆಯನ ತನ್ನ ಸಾನ್ನಿಧ್ಯಕ್ಕೆ ಬಡ್ಪರಾಯ ದಾಯ ಪನ್ನಗ ಅವನ ಭಕ್ತಿ ಮೆಚ್ಚಿದು ದೇವರ ಆಯನ ಕನಟು ಬತ್ತದು ಆ ಇಂಕು ಈ ಕೊಡು ಪನ್ನದು ಆ ದೇವರು ನಮ್ಮ ಕೈಂಡು ದೇತೋಣವರಿಗೆ ಅಂಚನೆ ನಮ್ಮ ದೇವರನ್ನ ಮಾತೆಲ್ಲ ಸೇರೋದು ದಾಯ ಮಾಡ್ಕೊನಿ ನಂಗೆ ಸೀದಾ ಹೋದು ತಿರುಪತಿ ನಮ್ಗೆ ಕಾಣಿಕೆ ಮಾಡ್ರ ಭುಜ ಎನ್ನಗ ನಮ್ಮ ಚಿಲ್ಲರೆಗೆ ದೇವರಿಗೆ ದಾಲ ಬರ್ಚಿ ಆ ಚಿಲ್ಲರೆ ಪಾಡೋಣಿ ಪನ್ನಗ ನಮ್ಮ ಭಕ್ತಿ ನಮ್ಮ ದಾದ ಮಾತ ತಪ್ಪು ಮಲ್ತದ ಐನ ಮಾತ ಮಾಪ ಮಲ್ಪಲೇ ಪಣದ ಭಕ್ತಿಡು ಪ್ರಾರ್ಥನೆ ಮಲ್ತದ ಪಾಡುನಿ ಆ ಮುಡಿಪದ ಕಾಣಿಗೆ ಆ ದೇವರನ್ನ ಸೇವೆಗೆ ಆವಡು ವಂತಿಗೆ ಆವಡು ವರ್ಷಂ ಪ್ರತಿ ಕೊರ್ಪಂಚನ ದಾದ ಸೇವೆಲುಂಡು ಈತ ಕಾಣಿಕೆ ಪಾಡು ಮಾಡ್ತೇವೆ ಇಂಚಿನ ಮಾರ ಅವಳೇ ಪದುಂಗಲ ಕಾಸಿಗೆ ನಮಕೇನ ಈನ ಆತಿಗೆ ರೀತಿಗೆ ಅವತ್ತು ದೇವರನ್ನ ಚಾಕರಿಗೆ ಗೋಸ್ಕರವಾದ ನಮ್ಮಡ ಆ ದೇವರ ಚಾಕರಿಗೋಸ್ಕರವಾದ ಕಾಣಿಕೆ ದೆತರು ನೀವು ಹೊರತು ಮುಳ್ತ ಜಾಗರಕ್ಲೆಗೆ ಆವಡು ಮುಳ್ತ ಕುಟುಂಬದ ಇಲ್ಲದಕ್ಲೆಗೆ ಆವಡು ಅಕ್ಕಲು ದಾದ ಗಾಂಡಿ ಗೌಜಿ ಮಲ್ಪರ ಮಾತೆಲ್ಲ ಸೇರ್ದು ಬಂತಂದ ಈಗ ಅನಂತವಾಯನ ಫಲಮುಂಡು ತನ್ನ ಉದ್ದೇಶವಾದ ಇದನ್ನಾದ ದುಂಬುದ ಹಿರಿಯನ್ನ ವ್ಯವಸ್ಥೆ ಬರ್ತದೆ ಅಂಚ ವಿಶೇಷವಾದ ಆ ಯೋಗಲ್ಲ ಭಾಗ್ಯಲ್ಲ ಕೊರ್ಪನಂಚನ ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ದೇವರನ್ನ ಪೂಜೆನ ಮಂತ ಕೊರ್ಪನಂಚನ ಕಿಂಚಿತ ಸೇವೆನ ಅನಂತಾನುಭಾವಿತ್ತೊಂದು ಯೋಗ ಭಾಗ್ಯ ಪಂಡಿ ಈತ ಸಮಯ ಇಲ್ಲಿ ಕಟ್ಟಡು ಕುಟುಂಬದ ಇಲ್ಲ ಅವಡು ಪಂಪಣ ಆಸೆ ಇತ್ತು ಅವೇನು ಕೊರ್ಪಣಾಲು ಯೋಗ ಲಕ್ಷ್ಮೀ ದೇವಿಗೆ ಅವಾಗ ಸರಿ ಇಲ್ಲ ಆಂಡ ಆಯ್ತು ಕಾಲು ಇಲ್ಲಿ ನಾಂಡ ಅಂದ ಮಾದ ಕುಟುಂಬದಲ್ಲಿತ್ತಂದನೇ ಇಲ್ಲಿ ಕೊಂಚಿ ಪ್ರಾಶಸ್ತ್ಯ ಬರ್ತದೆ ಅವಾಗ ಭಾಗ್ಯ ಪಂಪಣ ಇವೆಲ್ಲ ಬರ್ತದೆ ನಮ್ಮ ಕುಟುಂಬದ ಇಲ್ಲಿ ನಮ್ಮ ವರ್ಷಂ ಪ್ರತಿ ಈತ ಸತ್ಯ ಆತ ಸತ್ಯ ಕುಟುಂಬದ ಸೇರಿದು ತಮ್ಮಿಲಣ ಅವಳು ನಾಗದೇವರಿಗೆ ಪರ್ವಲ ನಾಗದೇವರಿಗೆ ತಮ್ಮಿಲಣ ದೇವರಿಗೆ ಪರ್ವಲ ಮಾತು ನಡ್ತೊಂದಿದ್ದು ನಾನು ಕುಟುಂಬದ ಇಲ್ಲಿಂದ ಹೇಳ್ತಾ ಅವರ ಮಾತೆಲ್ಲ ಬರ್ತದೆ ವರ್ಷಂ ಪ್ರತಿ ಇನಿ ಮಾತ್ರ ನನ್ನ ವರ್ಷಂ ಪ್ರತಿ ಏತು ಸಮಯ ಬರ್ರೆ ಪಣಪೇರ ವರಣ ರಡ್ಡ ಸತ್ಯ ಮೂಜಿ ಸತ್ಯ ಅವೇನು ಆ ಕಾಲಡು ಬರ್ತದೆ ಆ ಮಾತ ಕೆಲಸವಿಲ್ಲ ಭಾಗ್ಯಾದ ಮಾತೆನ್ನಲ್ಲ ಆ ಅನುಗ್ರಹ ನಾಗದೇವನಲ್ಲ ಆ ದೇವನ ಅನುಗ್ರಹ ನಮ್ಮನ್ನಿತ್ತು ಪಡು ಇನಿ ಮಂತ್ರಂಜನ ಸತ್ಯನಾರಾಯಣ ಪೂಜೆ ಫಲ ಮಾತೆಲ್ಲ ಅನುಗ್ರಹ ರೀತಿಯಲ್ಲಿ ತಿಕ್ಕಡು ಅನಾಪನಂಚಿನ ಅನ್ನದಾನಲ್ಲ ಮಾತೆನ್ನ ಭಕ್ತನಂಚಿನ ಮಾತನ್ನೆಲ್ಲ ಹಿಡಿತಂದು ಆ ಅನ್ನಪರಮ ಸ್ವೀಕಾರವಂತಂದು ನಮ್ಮ ಲಕ್ಷಣವನ್ನು ಕಾಪಾಡುವುದು ಪಡೆದು ದೇವನ ಸನ್ನಿಧಾನ ಭಕ್ತಿಗೋಸ್ಕರವಾದ ಸ್ವಾಮಿ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರ ಮಂಗಳಂ ಗರುಡಧ್ವಜ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಗೋವಿಂದ ಗೋವಿಂದ ನಾಗದೇವರ ಪಾದಾನಂದಕ್ಕೆ ಗೋವಿಂದ ಗೋವಿಂದ ದೇವರ ಪಾದಾನಂದಕ್ಕೆ ಗೋವಿಂದ ಗೋವಿಂದ ಇಂಥವಲ್ಲಿ ಭಕ್ತಿಗೆ ಮೂಜಿ ಸುತ್ತು ಬರ್ತದೆ ಈಗ ನಿಮ್ಮ ಪುತ್ರ ಬರ್ತದೆ ಅಡ್ಡ ಯಾನಿ ಕಾನಿಜ ಪಾಪಾನಿ ಜನ್ಮಾಂತರಗತಾನಿ ತಾನಿ ಮೇ ಸಂತೋ ಪ್ರದಕ್ಷಿಣಾಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತಾಯಿ ಮಾನ್ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣೋ ಮಮ ತಸ್ಮಾತ್ ಶರಣಭಾವೇನ ರಕ್ಷ ರಕ್ಷಣಾ ಶಾಸನ
ಹೇಳಿದಂತೆ ಧರ್ಮದೇವಳಿಗೆ ವಿಶೇಷವಾದ ಸಾನ್ನಿಧ್ಯಾಭಿವೃದ್ಧಿಗೋಸ್ಕರ ಯಥಾಶಕ್ತಿಯಾದ ಅನ್ನದಾನ ಮತ್ತು ನಿಶ್ಚಯ ಮಾಡ್ತಂತ ಆಯ್ತಾ ಒಂಜೊಂಜಿ ಅನ್ನದಾನ ಮಾಡ್ತಂದಲ್ಲ ದೈವನ ಸಾನ್ನಿಧ್ಯಾಭಿವೃದ್ಧಿ ಅವನಿಗೆ ಅಂಜೆಪ್ನಗ ಆ ಮತ್ತಿನ ಅನ್ನದಾನ ತಾವರ ದೈವಳು ಅವನ ಸಾನ್ನಿಧ್ಯನ ಅಭಿವೃದ್ಧಿಪಡಿಸ ಒಂದು ಪತ್ತಿನ ಮಾಂತ ಸಂಸಾರದಾಗಲಿಲ್ಲ ಯಥೇಚ್ಛವಾದ ವಿಶೇಷವಾದ ಬಂಧು ಬಾಂಧವರಿಗಳ ಅವಿರಿತಾದ ಭಕ್ತಿನ ಪತ್ತಿನ ಮಾಂತ ಭಕ್ತರಿಗಳ ದೇವನ ಅನುಗ್ರಹ ತಾವರ ದೈವಳ ಅನುಗ್ರಹ ತಾವರ ಎಟ್ಟೆ ಸಮೃದ್ಧಿಯಾದ ಆ ಅಕ್ಷಯ ಪಾತ್ರೆ ಅವನಂಜ ದೇವನ ಅನುಗ್ರಹ ಕೊರತು ಸಂಸಾರದಾಗಲಿಗೆ ಶ್ರೇಯಸ್ಸಾಪಂಜ ಪತ್ತಂಜ ಬಂಧು ಬಾಂಧವರು ಕೂಡ ಆಶೀರ್ವಾದ ಮಕ್ಕಳು ಪೋಪನಂಜಲ ದೈವಳ ಅನುಗ್ರಹ ಪ್ರಾಪ್ತಿ ಅಪಂಜ ಆ ಅನ್ನ ಬ್ರಹ್ಮೆ ಅನುಗ್ರಹ ಮಕ್ಕಳು ಪಂಡ ದೇವರ ಪ್ರಾರ್ಥನೆ ಸ್ವಾಮಿ ದೇವರು ಭಗವದೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಕೃಷ್ಣಾರ್ಪಣಮಸ್ತು ಯಜಮಾನಿಯಾದ್ರೆ ಈ ಕೆಲಸ ನಿಗ್ಲು ನಮ್ಮ ಮಾತೆಲ್ಲ ನಿಗ್ಲು ಅಂದತ್ತೆ ನಮ್ಮ ಮಾತೆಲ್ಲ ಒಟ್ಟಿಗೆ ಸೇರಿದು ಈ ಕೆಲಸವು ಬಿದಳಗ ನಿಗ್ಲು ದಾಲ ಆಯ್ತ ಬಗ್ಗೆ ಮಂಡ ಬೆಚ್ಚ ಮಾಡ್ಕೊಡ್ಚೆ ಐಕ ಪೋಡಾಪಿನ ಸಂಪೂರ್ಣ ಸಹಕಾರನು ಇಲ್ಲದ ಯಜಮಾನಿಯಾದ ನಿಗ್ಲೆ ಗೊರೊಂದುಲೆ ಊಳು ನಾಗಬನೋಟು ಅತನ ಇಲ್ಲಾಡು ಊಳು ಇಂಚಿನ ಕೆಲಸ ಇರೋಡು ಐನು ಪೂರ ನಿಗ್ಲೆಗೆ ಇಂಚ ಪೋಡು ಅಂಚ ಮಂತೋಳೆ ಐಕದಾಲ ನಿಗ್ಲು ತುಂಬ ಪಿನ ತಿರುಪುನ ಪೊಡ್ಚೆ ಬಂದ್ಬಿನ ಐಕ ಬೋಡಾಪಿನ ವ್ಯವಸ್ಥೆಯನ್ನು ಪೂರ ಯಾನ ಮಲ್ಪೆ ಐತೊಟ್ಟಿಗೆ ಕರಿನ ಸುಮಾರು ವರ್ಷದಿಂದ ನಮ್ಮ ಬೆಲಕೋಡು ಮೂಲಸ್ಥಾನದ ಕ್ಷೇತ್ರಗಳು ಜೀರ್ಣೋದ್ಧಾರ ಸಮಿತಿ ಬಗ್ಗೆ ನಾಗಬ್ರಹ್ಮ ಸೇವಾ ಸಮಿತಿ ಅಂತ ನಮ್ಮ ಮತ ಇದ್ದ ಕರಿನ ಕೆಲವೊಂದು ಸುಮಾರು ವರ್ಷದಿಂದ ನಮ್ಮ ಬೆಲಕೋಡು ಮೂಲಸ್ಥಾನದ ಟ್ರಸ್ಟ್ ನೋಂದಾವಣಿ ಮಾಡ್ಕೊಡೋದು ರಿಜಿಸ್ಟ್ರೇಷನ್ ಮಾಡ್ಕೊಡೋದು ರಮೇಶ್ ಅಣ್ಣನ ಒಂದು ಅಪೇಕ್ಷೆ ಇರ್ತದೆ ಹಾಗೂ ಆ ಪ್ರಕಾರವಾದ ಒಂದು ಎಂಟ ಸುಸಂದರ್ಭ ಕ್ಷೇತ್ರದ ಜೀರ್ಣೋದ್ಧಾರ ಅಂಚನೆ ಜೀರ್ಣೋದ್ಧಾರದ ಬ್ರಹ್ಮಕಲಶದ ಮತ್ತೇಳು ಬ್ರಹ್ಮಕಲಶಗಾನಾಗ ನಮ್ಮ ಬೆಲಗೋಡು ಕ್ಷೇತ್ರದ ನಾಗಬ್ರಹ್ಮ ಸ್ಥಾನದ ಒಂದು ಸೇವಾ ಟ್ರಸ್ಟ್ ಬಂದ ನೋಂದಾವಣಿ ಮಾಡ್ಕೊಂಡು ಬಂದ್ಬಿಡಂಜಿ ಒಂದು ಹಠ ಹೆಂಗ್ಲಾಗಿರ್ತದೆ ಅವೇ ಪ್ರಕಾರವಾದ ಈ ಬ್ರಹ್ಮಕಲಶದ ಒಂದು ಎರಡು ಮೂಜಿ ದಿನ ತುಂಬ ನಮ್ಮ ಬೆಲಗೋಡು ಮೂಲ ಸ್ಥಾನದ ಒಂದು ನಾಗಬ್ರಹ್ಮ ಸೇವಾ ಟ್ರಸ್ಟ್ ಬಂದದ ಒಂದು ರಚನೆ ಮಾಡ್ತದೆ ಐದು ನೋಂದಾವಣೆಲ್ಲ ಬಂದದ ಆ ನೋಂದಾವಣೆಯ ಬೋಡಾಪಿನಂಚಿನ ವ್ಯವಸ್ಥೆ ಬಂದದ ಹಾಗೆ ನೋಂದಾವಣೆ ಬೋಡಾಪಿನಂಚಿನ ತಡದಾನದಂಚಿನ ಪೂರ್ವ ವ್ಯವಸ್ಥೆಗೆ ಮನಪೂರ್ವಕವಾದ ಕೊರ್ರೆಗೆ ಒಪ್ಪಿದರಾಗಲಿ ದಂಪತಿಗಳು ಸಮೇತವಾದ ನಾಗಬ್ರಹ್ಮ ಸ್ಥಾನಗೂ ಹೆಂಚಿನ ಪೂರ್ವಪಡು ಜಾಗದ ವ್ಯವಸ್ಥೆ ಊರ್ಲನಿಗಳು ಆಲೋಚನೆ ಮಾಡಿಕೊಡ್ತಾ ಈಗ ಬೋಡಾಪಿನ ಜಾಗದ ವ್ಯವಸ್ಥೆಯನ್ನು ಪೂರ್ವ ಯಾನು ಮನಪೂರ್ವಕವಾದ ಕ್ಷೇತ್ರಕ್ಕೂ ಕುಟುಂಬಕ್ಕೂ ಕೊರ್ಪಿನಂತೆ ಆ ಮೂಳಿತನ ಸತ್ಯಲೆಗೂ ಕುಡಿದು ಯಾನು ಏಪಲ ಕೊರ್ರೆಗಳಿಂದ ಯಜಮಾನಿ ಆದ ಆರು ಬಂದರೆ ಇಲ್ಲದ ಯಜಮಾನಿ ಆದ ಅನ್ನ ಧರ್ಮಪತ್ನಿ ಪಂತೇರು ಭಾಷೆ ಕೊಡ್ತೀನಿ ಅಂತ ಎಂಗ್ಲಿಗೆ ಪಾತ್ರ ಪಂತೇರು ಆ ಅಗ್ಲ ಆ ಪಾತ್ರದ ಧೈರ್ಯ ನಂಬಂದು ಇದು ಪೂರ ಕುಟುಂಬದಾಗಲಿ ಮಾತಾಡ ಒಟ್ಟು ಸೇರು ನೆಂಚಿನ ಕೆಲಸ ಬಂದದ ಐಕಬಾಡಾದ್ರೆ ಕುಟುಂಬದಾಗಲಿಗೆ ಮಾತಾಡಗಳ ಈ ಕೆಲಸ ಮನ್ಪರೆ ಇದು ಪೂರ ಮನ್ಪರೆ ಪ್ರೇರಣಾ ಶಕ್ತಿಗಳು ಬೇಕು ತ್ರಿಮೂರ್ತಿಗಳು ಒಂದು ಗೋಪಾಲ್ ಸಾಲಿಯನ್ ಬಂದಿರ್ತ ಆ ಟ್ರಸ್ಟದ ಅಧ್ಯಕ್ಷರಾದ ನಿಯುಕ್ತಿ ಆಗ್ತಾರೆ
ನಮ್ಮ ನಾಗಬ್ರಹ್ಮ ಸೇವಾ ಸಂಸ್ಥದ ಇನ್ನಿತ ದಿನವಾದ ಅಧಿಕೃತವಾದ ಇನಿ ಘೋಷಣೆ ಮಂತೊಂದುಲ್ಲ ಪಿಲಿಕೂರು ಮೂಲ ಸ್ಥಾನಕ್ಕೂ ಸಂಬಂಧಪಟ್ಟಿನಂಚಿನ ನಾಗಬ್ರಹ್ಮ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಂದದ ಅಧ್ಯಕ್ಷರಾದ ಗೋಪಾಲ್ ಸಾಲಿಯಾನ್ ಕೊಂಡ ತೋರಿದ ಇವರ ಆಯ್ಕೆ ಆದರೆ ಅಧಿಕೃತವಾದ ಘೋಷಣೆ ಮಂತೊಂದು ಅದನ್ನ ಅಧ್ಯಕ್ಷ ಸ್ಥಾನಕ್ಕೂ ಅಂಜನೆ ಈ ಒಂದು ನೇತೃತ್ವಕ್ಕೂ ಅವರನ್ನ ಆತ್ಮೀಯವಾದ ಕುಟುಂಬಸ್ಥರು ಮಾತ್ರ ಆತ್ಮೀಯವಾದ ಸ್ವಾಗತ ಮಂತೊಂದಲ್ಲ ಅವೇ ಪ್ರಕಾರವಾದ ನಾಗಬ್ರಹ್ಮ ಸೇವಾ ಸಮಿತಿದ ಗುರುಕಾರ್ಯರಾದ ಜೀರ್ಣೋದ್ಧಾರ ಸಮಿತಿದ ಕಾರ್ಯದರ್ಶಿಯಾದ ಕಾರಣ ಸುಮಾರು ವರ್ಷದಿಂದ ತನ್ನ ಜವಾಬ್ದಾರಿಯನ್ನು ನಡಪುವಂದು ಬರ್ತದೆ ಮಾತಾ ಕುಟುಂಬಸ್ಥರಿಗೆ ಮುಲ್ಪದ ಪ್ರತಿ ಕಾರ್ಯಕ್ರಮದ ಲೆಪ್ಪುಗಳನ್ನು ಎತ್ತ ಒಂದು ಎಂಗ್ಲನ್ನು ಮಾತಾಡಿಗೆ ಲೆಪ್ಪುಡಾದ ಮುಲ್ಪದ ಪೂಜಾ ಕೈಂಕರ್ಯಗಳನ್ನು ನಡಪುವಂದು ಬರೋದಿತ್ತು ನಂಚಿನ ರಮೇಶ್ ಸಾಲಿಯಾನ್ ಪಿಲಿಕೋರು ಬೇರೆ ನಾಗಬ್ರಹ್ಮ ಸೇವಾ ಟ್ರಸ್ಟ್ ನೋಂದಾಯಿತ ಅಂದೆತ್ತ ಪ್ರಧಾನ ಕಾರ್ಯದರ್ಶಿಯಾದ ನಿಯುಕ್ತಿ ಆದ ಪಂಪಿನ ಘೋಷಣೆ ಅಧಿಕೃತವಾದ ಘೋಷಣೆ ಮಂತ್ರಿನೊಟ್ಟಿಗೆ ಅರೆಗ್ಲ ಆರ್ನ ಕಾರ್ಯದರ್ಶಿ ಆಯ್ನಂಚಿನ ರಮೇಶ್ ಸಾಲಿಯಾನ್ ಪಿಲಿಕೋರು ಬೇರೆಯವರಿಗೆ ಅಧಿಕೃತವಾದ ಇಡೀ ಕುಟುಂಬಸ್ಥರ ಪರವಾದಿಗಳಿಗೆ ಆತ್ಮೀಯವಾದ ಮೋಕೆಡೆ ಎದುಕೊಳ್ಳಲು ಸ್ವಾಗತ ಮಾಡುವುದಿಲ್ಲ ಅವೇ ಪ್ರಕಾರವಾದ ಇನ್ನಿತದೇನೊಟ್ಟು ರಮೇಶ್ ಅಣ್ಣನ ಯಜಮಾನಿ ಶ್ರೀಮತಿ ಜಲಜಾ ರಮೇಶ್ ಪಿಲಿಕೋರು ಅರೆಗೆ ನನಗೆ ಮಲ್ಲ ಜವಾಬ್ದಾರಿ ಈ ದಿನ ನಾಗಬ್ರಹ್ಮ ನಿಲಯದ ಯಜಮಾನಿ ಆದ ಬತ್ತಿನ ಕುಟುಂಬಸ್ಥರನ್ನು ಮಾತ್ರ ಸುಧಾರಿತ ಕಡಪುರಂತಿನಾರು ಏರೆಗ್ಲ ಎನಿಮಟ್ಟ ಮನಸ್ಸು ಕೊಂಚ ಬೇಜಾರಾಪಿನಂಚಿನ ಕನ್ನಡ ಆರೆ ಯಪ್ಪ ಒಂಜೆ ರಮೇಶ್ ಅಣ್ಣನ ಧರ್ಮಪತ್ನಿ ಆದ ಇಲ್ಲಗ ಕಾರದಿಯರ ಆ ನೀಡಿದ ಇನಿಮುಟ್ಟಾಗ ಬತ್ತಿನಂಚಿನ ಉಭಯ ಒಂಜಿ ಕುಟುಂಬದಾಗ ಅವಡು ಮನಸ್ಸಿಗೆ ಬೇಜಾರಾಪಿನಂಚಿನ ಮನಸ್ಸಿಗೆ ನಾಟನಂಚಿನ ಒಂಜಿ ಪಾತ್ರಣ ಪಂತಿನಾರತ್ತೆ ಬತ್ತದ ಇಲ್ಲು ಪೊಕ್ಕಿನ ಏರೆಗ್ಲ ಒಂದು ಎಲ್ಲಿ ಬಾಲ್ಯದ ಬತ್ತಿನ ಹಿರಿಯಗ್ಲಿಗೆ ಸನ ನಗುಮುಖದ ಸೇವೆಯನ್ನು ನಮ್ಮ ಹೆಂಚಾಂದ ಪಂಪನ ಅವೇ ರೀತಿಯಾದ ಆ ಒಂದು ಮೋಕೆಡೆ ಆ ಒಂದು ಮನಸ್ಸೊಂದು ಗೆಲ್ಮೆ ನೋಡುವ ಬತ್ತಿನಂಚಿನ ನಮ್ಮ ಮಾತರೆಲ್ಲ ಎದ್ದುಕೊಂಡು ನಮ್ಮನ್ನು ಕೊಲ್ಲಾದ ಇಲ್ಲದ ಚಾವಡಿಯನ್ನು ಕೊಲ್ಲಾದ ನಂಗೆ ಬಾಧ್ಯರನ್ನು ಕೊಡ್ತೇವೆ ಬಾಧ್ಯರನ್ನು ಕೊಡ್ಪಾದ ನಮ್ಮ ಮನಸ್ಸನ್ನು ಸಂತಾಯಿಸಾದ ನಮ್ಮ ಮನಸ್ಸದ ಅಭೀಷ್ಟ ಹೆಚ್ಚಿನುಂಟು ರಮೇಶನ್ನ ಇಚ್ಛಾಂದಿನ ಟೈಮುಡು ಇಲ್ಲೊಡೆ ಬತ್ತಿನ ಅಗ್ಲ ಮನಸ್ಸದ ಅಭೀಷ್ಟ ಹೆಂಚಿನುಂಟು ಇನ್ನು ಕೇಂದ್ರ ಆವು ಯಾನ ಪಂಪೆ ಬತ್ತೆರಡ ಪಂಪೆ ಪಂಪಿನಂಚಿನ ಒಂಜಿ ಒಂದು ನೆಮ್ಮದಿದ ಪಾತ್ರವನ್ನು ಪಂಡದಾನ ಕಾಡಪುಡ್ದಿನಂಚಿನ ಒಂಜಿ ಸ್ತ್ರೀ ಇದು ಬನ್ನೊಳೆ ಪುಂಜ ಒಂದು ಬನ್ನೊಳೆ ಅವೇ ಪ್ರಕಾರವಾದ ಇನ್ನಿತ ದಿನ ಕಾಲಗ ರಡ್ಡಿ ಇಲ್ಲದ ಯಜಮಾನಿ ವೃತ್ತಿ ಆದುಳ್ಳೇರು ರಮೇಶ್ ಅಣ್ಣನ ಅರೆಗೆ ಸ್ವಂತಗಾದ ಕಟ್ಟಿನಂಚಿನ ಇಲ್ಲ ಶ್ರೀ ನಾಗಬ್ರಹ್ಮ ನಿಲಯ ಐತೋಟಿಗೆ ಕುಟುಂಬಕ್ಕೊಂದು ಕಟ್ಟಿನಂಚಿನ ಶ್ರೀ ನಾಗಬ್ರಹ್ಮ ಮಲರಾಯ ಧರ್ಮಚಾವಡಿ ರಡ್ಡಿ ಇಲ್ಲಾಗೆ ವರ್ತಿ ಪುಣ್ಣ ಪುಂಜು ಯಜಮಾನಿ ಆಪಿನಂಚಿನ ಒಂಜೆ ಸುಸಂದರ್ಭ ಇಂಚಿನ ಅವಕಾಶ ಇಂಚಿನ ಯೋಗ ನಮ್ಮ ತುಳುನಾಡದ ಪುಣ್ಯ ಭೂಮಿಡು ತುಳುವಪ್ಪನ ಪುಣ್ಯ ಮಟ್ಟೆಲ್ಡು ಏರೆಗೆ ತಿಕ್ಕೊಂದಿ ಅನ್ನ ಪಂಡ್ರೆ ಸಾಧ್ಯತೆ ಅಂಚನ ಅಪರೂಪ ಏರೆಗಳ ತಿಕ್ಕಿನ ಸಾಧ್ಯತೆ ಇಜ್ಜೆ ಆಂಡ ಐಕಲ ಒಂಜಿ ಯೋಗ್ಯತೆ ಅನ್ಬೋಡು ಆ ಯೋಗ್ಯತೆಗೆ ಪರಿಪೂರ್ಣವಾದ ಅಂಚಿನ ಒಂಜಿ ಶಕ್ತಿ ಯಾರು ದಯಗೆ ಶಕ್ತಿ ಇದು ಬಂದ ನಮ್ಮ ಮೂಲ ಬರ್ತದೆ ಇದು ಜನ ಬೇಲೆ ಮಂತದ ಸಾಧಾರಣ ಒಂಜಿ ಜನಗಳ ಬಂಡ 250 ಜನ ಆಂಜನಗಳು ಪಂಜನಗಳು ಬರ ಬರ್ತದೆ ಬೇಲೆ ಮಂತದ ಒಂಜಿ ಒಲಿಯನ ಕೈಟಲ್ಲ ಅಂತ ಇಲ್ಲ ಯಜಮಾನಿ ಅಂಚಗೆ ಇಂಚಗೆ ಅಂತ ಪಂಪಿನ ಪಾತ್ರ ಬೈದಿಜೆ ಏರ್ಲ ಮೂಲ ಅವಳು ಬೇಲೆ ಮಂತ ಬರ್ತ ಹೆಂಗೊಂದು ಬಾಜಲ್ಲಿ ನೀರು ತಿಕ್ಕಿಜಿಂದ ಪಂಡದ ಪೋತಿನಗಳು ಪ್ರಮಾಣಗಾತ ಏರ್ಲ ಇಜ್ಜೆ ಬತ್ತಿನಗಳಿಗೆ ಮಾದರಿಗಳ ವಾ ಪುಡ್ತರು ಬರ್ತನಲ್ಲ ಬೆಚ್ಚ ನೀರು ಬೇಕು ಹೆಣ್ಣಗಳಿಗೆ ಬೆಚ್ಚ ನೀರ್ಲ ಕೊಡ್ತಾರೆ ಚೌಳ ನೀರಿಗೆ ಹೆಣ್ಣಗಳಿಗೆ ಚೌಳ ನೀರ್ಲ ಕೊಡ್ತಾರೆ ಕೆಲವಂತ ಕುಸಾಲದ ಚೌಳೀರ ಅರ್ನೊಟ್ಟಿಗೆ ಹಣ ಮೋಕೆ ಜಾಸ್ತಿ ತಿನ್ನಕ್ಲೆ ಅತ್ತಿಗೆ ಅಕ್ಕ ಬಣ್ಣದ ಗೋಲ್ಡದ ನೀರು ತಿನ್ಕೊಂಡು ಫ್ರಿಜ್ ಇಡ್ತಾನೆ ಅಲ್ಲ ಗೋಲ್ಡದ ನೀರೆಲ್ಲ ಕೊಡ್ತೇವೆ ಅಗ್ಲ ಮನಸ್ಸನ್ನು ಸಂತಾಯಿಸಾದ ಅಗ್ಲ ಆ ಬಾಜಲ್ ನೀಗಾದ ಕಳಪುರದ ಒಂದು ವಿಶೇಷ ವ್ಯಕ್ತಿತ್ವದ ಪುಂಜು ಶ್ರೀಮತಿ ಜಲಜಾ ರಮೇಶ್ ಪಿಲಿಕೋರು ಬೇರೆ ವಿಶೇಷವಾದ ಇಡೀ ಕುಟುಂಬಸ್ಥರ ಪರವಾದ ಅದೇನೆ ಯಾನೇನೆ ಇಡೀ ಕುಟುಂಬಸ್ಥರ ಪರವಾದ ಅದಕ್ಕೆ ವಿಶೇಷವಾದ ಅಭಿನಂದನೆ ಸಂದವನ್ನ ತೊಟ್ಟಿಗೆ ನನ್ನೊಂದು ವಿಷಯ ಖಂಡಿತವಾದಲ್ಲ ಪನ್ನಡಾಪಡು ಕರಿನ ಡಿಸೆಂಬರ್ 7ನೇ ತಾರೀಕು ಸಂಕೋಚಾರದ ದುಂಬೆ ಎಂಗಳು ಬರೋದಿತ್ತ ಮುಳವು ಬೇಜ ವಿಷಯ ಡಿಸೆಂಬರ್ 7ನೇ ತಾರೀಕು ನಡತನಂಚಿನ ಸಂಕೋಚದ ಎನಗಡ ಬಂಡ ಮಸ್ತ್ ಎಂಗ್ಳಿಗೆ ಅಡೆತಡೆಗಳು ಬರ್ತಿತ್ತಂದ್ರೆ ಆಂಡ ಅವೇ ಅಡೆತಡೆಗೂ ಎಂಕ್ಳು ವಿಚಲಿತರಾದಿತ್ತಂದಲ್ಲ ಇಲ್ಲ ಯಜಮಾನಿ ಆದ ಶ್ರೀಮತಿ ಜಲಜಾ ರಮೇಶ್ ಪಿಲಿಕೋರು ಬೇರೆ ಒಂಜಿ ಜೂರ್ಲ ವಿಚಲಿತರಾವಂದ ಬತ್ತಿನಕ್ಲಿನ ಮಾತನ್ನು ಸಮಾಧಾನ ಮಂತಂದು ಆ ನೀಡ್ದು ಇನ್ನಿ ಮುಟ್ಟಲ್ಲ ಈ ಪುಡ್ತಗ ಮುಟ್ಟಲ್ಲ ಇಲ್ಲದಲ್ಲ ಬೊಕ್ಕಿನಕ್ಲೆ ಕೇಂಡೇನೆ ಅಕ್ಲೆ ಬತ್ತದ ಅಡಪಿಲಿ ಬಂದು ಕೈಪಾಡ್ದು ತಿಂತ ನಂಚನ ಎಂಗ್ಳು ಕೂಡ ಕೈಪಾಡ್ದು ತಿಂತ ನಂಚನಂಡು ಅದಕ್ಕೆ ಬಂಡ ಬಂಗಾಪಿನ ಪುಡ್ಚಿ ಪಂಪಿನ ವಿಷಯಗಳು ಕೊಡೊಂಜಿ ವಿಶೇಷ ಪಂಪ ಅನ್ನ ಆರೋಗ್ಯದ ಏರುಪೇರು ಬಂದಾಗಲ್ಲ ಬತ್ತಿನಕ್ಲೆ ಒಂಜಿ ಚೂರ್ಲ ಐನ ತೋಪಾವ ಅಂದೆ ಬತ್ತಿನ ಕಾಂಡ ಮೂಡು ಬೇಲೆ ಮನ್ಪಡಕ ಮನ್ಪದ ನೆಲದ ಕೆಲಸ ಮನ್ಪಡಕ್ಲೆ ಅಂಜನ ಒಂಜಿ 16 ಜನ 15 ಜನ ಮುಟ್ಟಬಹುದು ರಾತ್ರಿ ಹಾಲ್ಟ್ ಆದ
ನಟೀರಲ್ಲಿ 16 ಗಂಟೆ ಮುಟ್ಟ ಕೆಲಸ ಮಾಡ್ತದೆ ಮನದನಿ ಕಾಂಡೆ ಆಜ್ 7 ಗಂಟೆಗೆ ಮುನ್ಪಡ್ದ ಲೆಕ್ಕದ ಹೋದ ಅಲ್ಪ ಕೆಲಸ ಮಾಡ್ತಿನಾಗ್ಲೂ ಅಂಚಿನಗಳಿಗೆ ಪುಲ್ಯಕಾಂಡ ಲೆಕ್ಕದ ಉಪಹಾರದ ವ್ಯವಸ್ಥೆ ಮಂತುಗರ್ದು ಪುಲ್ಯಕಾಂಡ ಲೆಕ್ಕದ ಉಪಹಾರದ ವ್ಯವಸ್ಥೆ ಮಂತುಗರ್ದು 10 ಗಂಟೆ ಕಾಣಕ್ಕೆ ಮೂಳು ಬೇಲೆಗೆ ಬೈದ 20 ಜನಕ್ಕೂ ಕಾಂಡದ 10 ಗಂಟೆದ ಚಹಾ ತಿಂಡಿದ ವ್ಯವಸ್ಥೆ ಮಂತುಗರ್ದು 1 ಗಂಟೆ 1.5 ಗಂಟೆ ಆದಾಗ ಸೇರಿದ ಮಾತ್ರ ಸಾಧಾರಣ ಪ್ರತಿದಿನ ಕಮ್ಮಿ ಅಂಡಲು 30 ಜನ 40 ಜನಕ್ಕೂ ರೊಟ್ಟು ಬಗೆದ ಕಜಿಪುದೊಟ್ಟಿಗೆ ಒಣಸದ ಶುಚಿ ರುಚಿ ಆಯ್ನ ಒಣಸದ ವ್ಯವಸ್ಥೆನೆ ಏರ್ಲೆ ಹೆಚ್ಚಾಗಿ ನಟ ಅವಳು ಅವ್ರು ಉರ್ತಿ ಪುಣ್ಯ ಪುಂಜವಾದ ಮಂದು ಕೊಡ್ತೇವೆ ಅಂಡಲ ಬಾಯಿ ಬಿಡ್ದು ಬರ್ತೀರಿ ಹೆಂಗಿದಲ್ಲ ತೀರುಚಿ ಬೆದ್ದಾಗಲಿ ನೇರಣ ಬರುಳಿಯ ಬಣ್ಣದ ಬಾಯಿ ಬಿಡ್ದು ಗೆಂತೀರಿ ಯಾನೆ ವೈಯಕ್ತಿಕವಾದ ಯಾನೆ ಬಂದೆ ನಮ್ಮ ಕೂಟು ಲೇಸು ಕೂಟಕ್ಕೆ ಪೈನಲ್ಪ ಯಾನೆ ಮತ್ತು ಪಂಜನಗಳ ಬಂತಾರೆ ನಿಗಳು ಪುರ್ಸತಿ ಪಕ್ಕದಲ್ಲಿ ಬೇಲೆ ಮಲ್ಪನೆ ಬರೋಡ್ಸಿ ನಿಗಳು ಮಣ್ಣು ತುಂಬಾರ ಬರೋಡ್ಸಿ ನಿಗಳು ರೊಟೇಷನ್ ಸಿಸ್ಟಮ್ ಮಾಡು ಒರಿ ಒಂಜಂಜಿದಿರ ಬಲೆ ಬದದ ಮಾಡು ಅವಳು ಅತ್ತಿಗೆ ಅಡಿಗೆ ಒಣಸದ ಅಡಿಗೆಗೆ ನಿಗಳು ಅಂತ ಹೆಲ್ಪ್ ಆಗ ಆ ಒಡ್ತಿಯ ಬೇಲೆ ಮಂತ ಒಂದು ಪಂಪಿನ ಪಾತ್ರ ಯಾನೇ ವಿನಂತಿ ಬಂತು ಒಂದು ಕೆಲವದೆ ಅಂತ ಆಡಲ್ಲ ಆ 6 ಮಂದಿನ ಸೇವೆಗೋಸ್ಕರ ಅರಣ್ಯನಿ ನಿಗಳು ನಮ್ಮ ಮಾತಾಡಲ್ಲ ಸಮ್ಮಗಳು ಅದಕ್ಕೊಂದು ವಿಶೇಷವಾದ ಅಭಿನಂದನೆ ಸಂಧಾನ ಒಂದು ತೀರ್ಮಾನ ಮಾತಾ ಸಂಸ್ಥೆ ಕಾರ್ಯಕರ್ತರ ಮಧ್ಯದ ಸುರಕಾದ ಸೇವಾ ಟ್ರಸ್ಟ್ದ ಅಧ್ಯಕ್ಷರು ಗೋಪಾಲ್ ಸಾಲಿಯನ್ ಕಣೋತೀರ್ಥ ಅಮೇರೆಗೊಂಜಿ ಶಾಲನ ಬುದ್ಧಾದ ಒಂಜಿ ಯಜಮಾಂತಿಗೆದ ಸೇವಾ ಟ್ರಸ್ಟ್ದ ಅಧ್ಯಕ್ಷರು ಬಣ್ಣದ ಅವೊಂಜಿ ಕುಟುಂಬದ ಹಿರಿಯರು ಯಜಮಾನಿ ಆ ಯಜಮಾಂತಿಗೆದ ಮುಂಡಾಸನ ತರಗತಿ ಇದೆ ಶಾಲನ ಬುದ್ಧಾದ ಫಲ ಪುಡ್ಕೊಂಡುಗಳ್ದು ಅರಳೊಂಜಿ ಈ ಒಂಜಿ ಊಟೋಡು ಹೊಸ ಇಲ್ಲದ ಚಾವಡಿಡು ಅದನ್ನು ಮಾನವಿಕ ಮಲ್ಪೊಡು ಬಾಲಕೃಷ್ಣ ಸಾಲಿಯನ್ ಕುತ್ತಾರ ಕಂಪ ಪಕ್ಕ ಪಿಲಿಕುರು ಕುಟುಂಬದ ಹಿರಿಯರಾಯನಂಚ ಅಪ್ಪಯ್ಯ ಸಾಲಿಯನ್ ಕಣೋತೀರ್ಥ ಇವೆರಡು ವಿನಂತಿ ಬಂದ ಪಿಲಿಕುರು ಕುಟುಂಬದ ಹಿರಿಯರಾಯನಂಚಿನ ಅಪ್ಪಯ್ಯ ಸಾಲಿಯನ್ ಕಣೋತೀರ್ಥ ಇವರು ಯಜಮಾಂತಿಗೆದ ಪೇಟು ನಾರಾಯಣ ತನಕ ಪಾಡದೆ ಬಾಲಕೃಷ್ಣ ಸಾಲಿಯನ್ ಕುತ್ತಾರ ಕಂಪ ಅಂಚನೆ ಅಪ್ಪಯ್ಯ ಸಾಲಿಯನ್ ಕಣೋತೀರ್ಥ ಬೇಕು ಸಾರಣ ಬುದ್ಧಿ ಆದ ಅವರಿಗೆ ಒಂದು ಅಂಚನೆ ಪುರುಪನ್ನು ಕೊಡ್ತು ಫಲವಸ್ತನ್ನು ಕೊಡ್ತು ನೋಕ್ಯದ ಉಡಲ್ ಉಳ್ಮೆದ ಮನಾದಿಗೆನ ಸಂದಾದಿರ ಅಪ್ಪಾಯ ಸಾಲಿಯನ್ ಕಣೋತಿರ್ತಬೇಕ ಅನ್ನ ಸಂಬಳನೆ ಅಪ್ಪಾಯ ಸಾಲಿಯನ್ ಆರೆ ಅಪ್ಪಾಯ ಸಾಲಿಯನ್ ಬೇರೆ ಅರೆಗೆ ಇಲ್ಲದ ಯಜಮಾನಿ ಬೇರೆ ಯಜಮಾನಿಯಾಗಿ ಯಜಮಾಂತಿಗೆದ ಮುಂಡಾಸನೆ ತರಗತಿ ಇದೆ ಅರೆಗೆ ಶಾಲನ ಬುದ್ಧಿ ಆದ ಹಿರಿಯರಾಯನ ಬಾಲಕೃಷ್ಣ ಸಾಲಿಯನ್ ಕಂಪ ಅಂಜನೆ ಅಪ್ಪಾಯ ಸಾಲಿಯನ್ ಬೇಕು ಶಾಲನ ಬುದ್ಧಿ ಆದ ಫಲ ಪುರುಪನ್ನು ಕೊಡ್ದು ಮೋಕೆಡು ಉಡಲ್ ಉಳ್ಮೆದ ಮಾನಾದಿಗೆಯನ್ನು ಮಾಡ್ಕೊಡೋದಲ್ಲ ವಿನಂತಿ ಮಾಡ್ತಂದಿಲ್ಲ ಅಂಜನೆ ಶ್ರೀಮತಿ ದೇವಕಿ ಮೇರಣಿ ಭವಾನಿ ಮೇರಣಿಯನ್ನು ಎದುರುನೆತ್ತೊಂದಿಲ್ಲ ಪಿಲಿಕೂರು ಕುಟುಂಬದ ಹಿರಿಯ ಪುಂಜವಾಯನಂಜನ ಶ್ರೀಮತಿ ಭವಾನಿ ಮೇಲೆ ಒಂದು ತುತ್ತೈದನ್ನು ಕೊಡ್ದು ತುತ್ತೈದದೊಟ್ಟಿಗೆ ಪುರುಪನ್ನು ಒಂದು ಪೂವಿತು ನನ್ನ ತರಗತಿಗೆ ಅಂಜನೆ ಈ ಒಂದು ಬ್ರಹ್ಮಕಲ್ಲ ಕಲಶೋತ್ಸವದ ಸಲವಾದ ಒಂಜಿ ಹೆಂಗಿಲ್ಲ ಮಾತೆಲ್ಲ ಇಡೀ ಕುಟುಂಬಸ್ಥರ ಪರವಾದ ಕುಟುಂಬಸ್ಥರ ಮಾತೆಲ್ಲ ಬಾರದು ಇದು ಎಗ್ಲೂ ಮೂರು ಸೇರಿದ ಮಾತ ಪಿಲಿಕೂರು ಸಾಲಿಯಾನ ಗೋತ್ರ ಸೇರಿದಂತೆ ಮೂರು ಎದ್ದು ಮೂರು ಕುಟುಂಬಸ್ಥರುಗಳ ಮಾತೆಲ್ಲ ಪರವಾದ ಒಂದು ಜನಕ್ಕೆ ನೆಂಪದ ಕಾಣಿಕೆದೊಟ್ಟಿಗೆ ಒಂದು ಫಲಪುಷ್ಪವನ್ನು ಕೊಡುದು ಹೆಂಗಿಲ್ಲ ಪ್ರೀತಿದ ಕಾಣಿಕೆ ಎಲ್ಲ ಮಟ್ಟದ ಕಾಣೆ ಅದು ಒಂಜಿ ಮಾನಾದಿಗೆ ಕೊಡೋದಿಲ್ಲ 5 ಮಾತೆಲ್ಲ ಮೋಕೆಡು ಸ್ವೀಕಾರ ಬಂದದ್ದು ನನ್ನ ತುಂಬಾಗಲ ಇವೇ ರೀತಿಯ ಒಂದು ನಿಗಳ ಸಹಕಾರಗಳು ಅಪೇಕ್ಷೆ ಪಡ ಪೂರಕವಾದ ವ್ಯವಸಾಯ ಮತ್ತು ಕಾರ್ಯವನ್ನು ನಿರ್ವಿಘ್ನವಾಗಿ ನಡೆಪಾರೆ ಕಾರಣಕರ್ತರಾಗಿ ನಮ್ಮ ಮಾತಾ ಬಂಧುಗಳು ಭಕ್ತರು ಉಳಿದಾಕರು ಅದೇ ರೀತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಾತಾ ಕಾರ್ಯಕರ್ತರು ಅವರಿಗೆ ಮಾತೆರೆಗಳ ಈ ಸಂದರ್ಭಗಳು ಯಾರು ಅಭಿನಂದನೆ ಸದಸ್ಯರಾವೆ ಈ ಕಾರ್ಯಕ್ರಮ ನಡೆಪಡುವುದನ್ನ ಮಾತಾ ಕಾರ್ಯಕರ್ತೆಯರ ಒಟ್ಟಿಗೆ ಇದ್ದು ಸರ್ವ ವಿಧದ ಸಹಕಾರ ಕೊಡ್ತೇವೆ ಅದೇ ರೀತಿ ಮಾತಾ ವಿಧದ ಸಹಕಾರ ಕೊಟ್ಟು ಈ ಕಾರ್ಯವನ್ನು ನೆನಪಿನ ಕಾರ್ಯವನ್ನು ನಿರ್ವಿಘ್ನವಾದ ನಡೆಪಾದ ಕೊಟ್ಟು ಈ ಬ್ರಹ್ಮಕಲಶೋತ್ಸವದ ಈ ಶುಭ ದಿನ ನಮ್ಮ ತೋಟ ಮಾತೆರೆಗಳ
ಭಕ್ತರಿಗೆ ಬಂಧುಗಳಿಗೆ ಅದೇ ರೀತಿ ನೆಕ್ಕು ಸಹಕಾರ ಮತ್ತಿನ ಪ್ರತಿಯೊಂದು ಕುಟುಂಬಿಕರಿಗೆಲ್ಲ ನಾನು ಈ ಕ್ಷೇತ್ರದ ಪರವಾಗಿ ಚಿಂತನೆ ಯಾಂಗ್ಲ ಸಂಬಂಧಗಳು 65 ಅಂಚಿನ ನಮ್ಮ ಕಾರ್ಯದರ್ಶಿ ರಮೇಶ್ವರ ಚಿಂತನೆ ಮಾಡ್ಕೊಂಡ ರಮೇಶ್ವರನ ಒಂದು ಸಲಹೆ ನಮ್ಮ ಹೋಗು ಕೆಲಸ ಮನ್ಪುಲ್ಲ ಪ್ರಶ್ನೆ ಮುಖಾಂತರನೇ ಮನ್ಪುಗ ಚಿಂತನೆ ಜ್ಯೋತಿಷ ಆಧಾರಡೆ ನಮ್ಮ ಕೆಲಸವು ಕೈಪಾಡುಗ ಅಂತ ರೀತಿಯಲ್ಲಿ 2-3 ವರ್ಷ ತುಂಬು ಒಂದು ತಾಂಬೂಲ ಪ್ರಶ್ನೆ ನಮ್ಮ ಮಲ್ಪ ದಿಯ ತಾಂಬೂಲ ಪ್ರಶ್ನೆ ದೀನವು ಅವು ಪರಿಪೂರ್ಣ ಆಯ್ಜಿ ಈ ಕ್ಷೇತ್ರದ ವಿಚಾರಗಳು ನಿಕ್ಲೆಗೆ ಜ್ಯೋತಿಷ್ಯ ಫಲ ತಿಕ್ಕೋಡು ನಂಡ ಅವು ಅಷ್ಟಮಂಗಲ ಪ್ರಶ್ನೆನೇ ದೀವಳು ಬಂದ ರೀತಿಯಲ್ಲಿ ಸೂಚನೆ ಕೊಡಿಯರು ಅವು 2-3 ವರ್ಷ ಪಕ್ಕ ಮುರಣಿದ ನೆನತು ಇರವಂಜಿ ತಾಂಬೂಲ ಪ್ರಶ್ನೆ ನಮ್ಮ ದಿಯ ಅವೆಟ್ಲ ಬತ್ತಿನ ಉದ್ದೇಶ ತಾಂಬೂಲ ಪ್ರಶ್ನೆ ಈತ ಮಲ್ಲ ಕುಟುಂಬದ ವಿಚಾರನು ಈತ ಪವಿತ್ರವಾದ ಭೂಮಿದ ವಿಚಾರನು ತಾಂಬೂಲ ಪ್ರಶ್ನೆ ಪೂರ್ಣ ಮಂತ್ರಾಪತಿ ಅಷ್ಟಮಂಗಲನೆ ಆಗುವ ಪ್ರಕಾರ ಅನಿವಾರ್ಯ ಕಾರಣಗಳು ಪತ್ತಿನ ಕೆಲಸವನ್ನು ಮಲ್ಪೊಡದಂಡ ಪ್ರಶ್ನೆ ಅವಶ್ಯಕತೆ ಅವರ ಅಷ್ಟಮಂಗಲ ಪ್ರಶ್ನೆ ದಿಯ ಅವೆಟ್ಟೆ ತೋಜಿದ ಪತ್ತಿನ ವಿಚಾರ ನಮ್ಮ ಪರಿಪೂರ್ಣವಾದ ಮಲ್ಪೊಡದಂಡ ಕೆಲಸ ಮಲ್ಪೊಳಿ ಮಲ್ಪೊಡದಂಡ ಆರ್ಥಿಕ ಸ್ಥಿತಿಗತಿ ಅಪಗ ಭಾರಿ ನಮ್ಮ ಕಮ್ಮಿ ನೆಟ್ಟಿತ್ತ ಅಪಗ ಅಂದಾಜು ವೆಚ್ಚವು 1 ಕೋಟಿದ ಅಂದಾಜು ನನಗೆ ಬರ್ತದೆ ಆಂಡ ಕನಿಷ್ಠ 80 ಲಕ್ಷ ಅಂಡಲ ಪೋಡು ಪಂಪುನಂಚಿನ ಒಂದು ಉದ್ದೇಶಗಳು ಕೆಲಸ ಕೈಪಾಡಿನಾಗ ಪ್ರಶ್ನೆ ಅಷ್ಟಮಂಗಲ ಆಗಲು ಕೆಲಸ ಕೈಪಾಡೋದನ್ನ ಕಾಸು ಕಲೆಕ್ಟ್ ಮಾಡಿ ಸದಸ್ಯರು ನಮ್ಮ ಚಿಂತನೆ ಮಾಡ್ಕೊಂಡಾಗ ಊರು ದಕ್ಕಡ ಅಥವಾ ಪೂರ್ವ ಪರ ಊರದ ಮಾನ್ಯರು ನಾವು ಕಲೆಕ್ಷನ್ ಮಾಡ್ತೀವಿ ನಮ್ಮ ಕುಟುಂಬದ ದೇವರನ್ನ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡ್ಕೊಂಡಾಗ ಅವು ನಂಗೆ ಇಟ್ಟಿದ್ದಾವ ಪುಣ್ಯ ಹಂಚಿ ನಮ್ಮ ಹಿರಿಯ ಕುಟುಂಬಿನ ದೈವದ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡ್ಕೊಂಡಾಗ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಸಾಲಿಯಾನ್ ಗೋತ್ರದ ಸರ್ವ ಸದಸ್ಯರಿದ್ದೇ ಆ ಕೆಲಸ ಆವಡು ಪಂಪುನ ಉದ್ದೇಶ ದಿಗೊಂಡು ಎಂಗಳು ಆಲೋಚನೆ ಮಾಡ್ತಾ ಆಂಡ ಆ ಒಂಜಿ ಕನಿಷ್ಠ 80 ಲಕ್ಷ ಕಲೆಕ್ಟ್ ಮಾಡ್ಕೊಡೋದಂಡ ಸಾಧಾರಣ ಪ್ರಶ್ನೆ ಇದೆ 2-3 ತಿಂಗಳದಲ್ಲ ಆ 80 ಲಕ್ಷ ಕಲೆಕ್ಟ್ ಮಾಡ್ತಾರೆ ಹಾಕಿ ಅವಕ್ಕೆ ಬೋಡಾದು ಎಂಗಳೊಂದು ಕಠಿಣವಾದ ಒಂದು ನಿಲುವು ಎಂಗಳು ದೊಡ್ಡ ಸಾಲಿಯಾನ್ ಗೋತ್ರ ಸಂಬಂಧಪಟ್ಟ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತಿನ ಮಾತಾ ಕುಟುಂಬಸ್ಥರೆಲ್ಲ ಸೇರಿದು ನಮ್ಮ ಒಂದು ನಾಗನಕಟ್ಟೆ ಜೀರ್ಣೋದ್ಧಾರ ಮಾಡ್ಕೊಂಡ ಪ್ರತಿಯೊಂದು ಅಪ್ಪೆಲ್ಲು ಅಪ್ಪನ ಜೋಕುಲ್ಲ ಅಕ್ಕುಲ್ಲ ಅಣ್ಣನ ಅಕ್ಕಳು ಮಾತ್ರ ಸೇರಿದು ತರೆ ತೊರತದ ಪಾಡಿನ ದುಡ್ಡುಗಳ ಆ ಒಂದು ಅಂಚಲ್ಪನಾಗ ತರೆ ತೊರತು ಪಾಡಿನ ದುಡ್ಡುದ ಬದಲಿಗೆ ತಲೆ ಒಂದಿಗೆ ನಮ್ಮ ಪಾಡ್ಗ ಅವೇನೇ ಒಂದು ಸುತ್ತೋಲೆ ಪ್ರಕಾರ ಸುತ್ತೋಲೆ ಮುಖಾಂತರ ನಿಟ್ಲೆಗೆ ಪ್ರಥಮತವಾದ ಕಡುಪದು ಕೊಡ್ತಾ ಆ ಸುತ್ತೋಲೆ ಎಂಟು ಒಂಜಿ ವಾಕ್ಯ ಉಪಯೋಗ ಮಾಡ್ತದ ನಾನೇ ಪಂಡ ಕುಟುಂಬದ ಸರ್ವ ಸದಸ್ಯರು ತಲೆವಂತಿಗೆ ರೂಪದಲ್ಲಿ ಕ್ಷೇತ್ರಕ್ಕೆ ತಲಾ ಮಹನೀಯರು 5,000ದಂತೆ ಮಹಿಳೆಯರು 3,000ದಂತೆ ಪಂಡ ಅಣ್ಣನಕ್ಕೂ ಒಂದು 5,000 ಲೆಕ್ಕ ಅಕ್ಕನಕ್ಕೂ ಒಂದು 3,000 ಲೆಕ್ಕ ತಲೆವಂತಿಯನ್ನು